ಬಿಜೆಪಿ ರಾಜ್ಯಾಧ್ಯಕ್ಷರಾದ ಚಿತ್ರ ಸನ್ಮಾನ ಶ್ರೀ ನಳಿನ್ ಕುಮಾರ್ ಕಟೀಲ್ ಅಂಚನೆ ಜಿಲ್ಲಾ ಚಿತ್ರ ಸನ್ಮಾನ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅಂಚನೆ ಸನ್ಮಾನ ಅಂಚನೆ ವಿಶೇಷ ಆಕರ್ಷಣೆ ಶಿವಧ್ವಜ फोटोग्राफर डिमांड बैकलाइट ಭರತನಾದ ಬುಕ್ಕ ಸ್ವರದಿಂದಾದನಾರು ನಮ್ಮೂರ್ದ ಪ್ರೇಮದ ಕಲಾವಿದ ಶ್ರೀನಿಧಿ ಜೋಲದ ಮಾಲಕರು ಆಯ್ನ ಚತನ ಜಗದೀಶ್ ಆಚಾರ್ ಅಂತಾರೆ ಪದ ಕೆಡಿಕೊಂಡ ಮತ್ತೊಂದು ಕೇಳಲಿ ವಚನದ ಕೊಲ್ಲನ್ನು ಕೂರಿದೆ ಕಪ್ಪುಗ ಪಂಪನ ಚತನ ಪದನು ಪಾಡಿ ಕೊಲ್ಲದೆ ಓಡಲಿ ಸ್ವರದಿಂದಾದ ಕಲಾವಿದ ನಿರಂಡ ನಾಲ್ಕು ಚತನ ಭಜನಾ ಪಂಥದ ಈ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ನಮ್ಮೊಟ್ಟಿಗೆ ಉಪಸ್ಥಿತರಾಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಚಂದ್ರಹಾಸ್ ಪಂಡಿತ್ ಹಾಸ್ ಪೂರ್ಣ ಅವಸರ ಒಂದು सर सर ತುಳುನಾಡಿನ ಇತಿಹಾಸದ ಸುರಕಾದ ನಡುಪುರ ಚಿತ್ರ ಪಂಜಾಬ್ನಲ್ಲಿನ ತುಳು ಭಜನ ಕೊಂಡಜಾಗ್ಲಿನ ತುಳು ಭಜನ ಸಂಘದ ಪರಾದ ಈ ಮೆರವಣಿಗೆ ಪಂಜಲಕಲ ಜೋಕುಲ್ನ ವಿಭಾಗದ ಪಂತಗಿಗೋಡದು ಅಟ್ಟಗಾತನು ಈ ಸಂದರ್ಭದ ನಮ್ಮ ಸಂಸದರಾಯನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರನ ಒಂಜಿ ದಿವ್ಯ ಹಸ್ತಡ್ ಈ ಶೋಭಾಯಾತ್ರದ ವರ್ಣರಂಜಿತ ಭಜಕೀರ್ನ ಶೋಭಾಯಾತ್ರದ ಉದಿಪನ ಆಪುಂಡು ಮೊದ ಉದಿಪನ ದೀಪ ಅರ್ಲಾವನ ಮೂಲಕ ಆರಂಡು ನಮ್ಮೊಟ್ಟಿಗೆ ಈ ಭಜಕೀರ್ನ ಶೋಭಾಯಾತ್ರೆ ಸಂಸದರ್ಲ ಬಿಜೆಪಿ ರಾಜ್ಯಾಧ್ಯಕ್ಷರ್ಲ ಒಟ್ಟಿಗೆ ನಮ್ಮೊಟ್ಟಿಗೆ ಸೇರಲಿಲ್ಲರು ಅಚ್ಚರದ ಮಾತೆಲ್ಲ ಈ ಸಂದರ್ಭದ ಉಪಸ್ಥಿತಿರ್ಪಲೆ ಕಾರ್ಯಕ್ರಮ ಪೂರ್ವ ಎಡ್ಡೆ ರೀತಿ ಭಾಗವಹಿಸಲು ಪಡೆದ ವಿನಂತಿ ಮಲ್ತೊಂದು ಇತ್ತೆ ಮಾನ್ಯ ಸಂಸದರಾಯನಂಚನ ಅವೆಲ್ಲಕನೆ ಬಿಜೆಪಿದ ರಾಜ್ಯಾಧ್ಯಕ್ಷರಾಯನಂಚನ ಈಗಲ ಮಾತೆರ ನಾಯಕರಾಯನಂಚನ ನಳಿನ್ ಕುಮಾರ್ ಕಟೀಲ್ ಅದು ಎದುಕೊಂಡಲ್ಲ बोलो नलिन कुमार कटील की भारत माता की नलिन कुमार कटील की बालकृष्ण की
ಧ್ವಜ ಅವರ ಬಗೆಗೆ कृष्ण गोविंद गोविंद गोपाल कृष्ण गोविंद गोपाल कृष्ण गोविंद गोविंद गोपाल कृष्ण गोविंद गोपाल जय मुरली मनोहर नंदलाल जय मुरली मनोहर कृष्ण गोविंद गोविंद गोपाल कृष्ण गोविंद गोविंद गोपाल कृष्ण गोविंद गोविंद गोपाल कृष्ण गोविंद गोविंद गोपाल जय मुरली मनोहर नंदलाल जय मुरली मनोहर नंदलाल जय मुरली मनोहर नंदलाल जय मुरली मनोहर नंदलाल कृष्ण गोविंद गोविंद गोपाल कृष्ण गोविंद गोविंद गोपाल जय मुरली मनोहर नंदलाल जय जय राधा रमन हरि बोल 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 जय राधा रमन हरि बोल जय जय राधा रमन जय राधा रमन हरि बोल जय राधा रमन हरि बोल हरे कृष्णा कृष्ण कृष्ण हरे 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 कृष्ण 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 हरे 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 कृष्ण 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 हरे 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 राम 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 हरे 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 कृष्ण हरे 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 कृष्ण 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 ಬಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ತುಮಕೂರಿನಲ್ಲಿ ಮುಖ್ಯಮಂತ್ರಿ ಆದ ಮಂದಿರ ಬರ್ಪಲಕ ಆಡ್ತಾ ಇರುತ್ತೆ
ಆಂಜನಕಲ ಭಜನಾ ಪಂಥ ದಕ್ಷಿಣ ಕನ್ನಡ ಜಿಲ್ಲೆದ ಮೂಲೆ ಮೂಲೆ ಎತ್ತೋ ತಂಡೋಲು ಬತ್ತದು ಇಡೀ ಮಸ್ತ್ ಜನಕುಲು ಪನ್ನೆರಡು ರಾತ್ರ ಮಹಿಳೆಯರು ಏರೆಗ್ಲ ದುಬುರ್ಚಿ ನಮ್ಮ ಮಾತೆರ್ಲಿ ಒಂಜಿ ಭಜನಾ ಪಂಥದ ಪಾಲ್ದೆ ತೊಡ ಪನ್ಪನ ನೆಲೆಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತನಚನ ನಮ್ಮ ಸಂಸ್ಥೆ ಬಾಲಕೃಷ್ಣ ಮಂದಿರ ಕುಂಪಲ ಇಲ್ಲಿ ಕಾಂಡೆನೆ ಬೇತೆ ಬೇತೆ ಕಡಿರ್ದು ಮಸ್ತ್ ತಂಡಲು ಬತ್ತದ ಸೇರೋದು ಈ ಕಾರ್ಯಕ್ರಮನ ಪೊರ್ಲು ಮಂತ್ ಕೊರ್ರೆ ನಮ್ಮೊಟ್ಟಿಗೆ ಬತ್ತದ ಸೇರೋದಿಲ್ಲ ಅವೆಲ್ಲಕನೆ ವಿಶೇಷವಾದಿನಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಒಂಜಿ ಸೇರ್ನೇ ನಮ್ಮ ಪುಣ್ಯ ದಯಪಂಡ ರಾಜ್ಯಾಧ್ಯಕ್ಷರು ಒಂಜಿ ಜಿಲ್ಲೆಗೆ ಸಂಸದರತ್ತು ಇಡೀ ರಾಜ್ಯನೇ ಸುತ್ತು ನಂಚಿನ ಪೊರ್ತು ಅಲ್ಲ ತುಳು ಅಪ್ಪನ ಮಟ್ಟೆಳ್ಳು ತುಳು ಅಪ್ಪನ ಜಕ್ಕೆಳ್ಳು ನಡಪುನಂಚಿನ ಒಂಜಿ ಭಜನಾ ಪಂಥನು ತೂಡು ಭಜನಾ ಪಂಥಡು ಭಾಗವಹಿಸಡು ಮನ್ಪನ ನೆಲೆಟ್ಟು ಈ ಕಾರ್ಯಕ್ರಮದ ಬೈದೇರು ಕಾರ್ಯಕ್ರಮ ಬಾಲಕೃಷ್ಣ ದೇವರನ ಅನುಗ್ರಹವನ್ನು ಪಡೆಯೊಂದು ಮಾಗನದೋಡೆ ಸೋಮನಾಥ ದೇವರಿಗೆ ತರೆತಗ್ಗದ ಅಡ್ಡಬೂರೊಂದು ಅವೆಲ್ಲಕನೆ ಕಟೀಲ್ದಪ್ಪ ಉಳ್ಳಾಲಿಗೆ ಬಿರಿಬಗ್ಗಾದ ತರೆತಗ್ಗಾದ ಅಡ್ಡಬೂರೊಂದು ಕಾರ್ಯಕ್ರಮವನ್ನು ಆರಂಭ ಕೊರೊಂದಲ್ಲ ದಯಪಂಡ ಪ್ರಾರ್ಥನೆ ಮಲ್ಪುಜಿ ದಯಪಂಡ ಮುರಣಿ 74 ಭಜನೆಲು ತುಳುಟು ಬೈದನು 74 ಭಜನೆ ಕಾಂಡಿರದು ಮೈವಟ ತುಳು ಸಾಹಿತ್ಯ ಆತ ಭಜನೆ ಉಂಟು ಪನ್ಪನೇನು ಇಂಕುಲು ತಿರ್ತು ಪತ್ಯ ಭಜನೆ ಪಂಡಿತ ಸಾಮಾನ್ಯ ಕನ್ನಡ ಭಜನೆ ನೇ ಪನ್ನೊಂದು ಹೋಗ್ತೀನಿ ಆಡ 74 ಭಜನೆ ಈ ಒಂಜಿ ಪುಣ್ಯದ ಜಾಗಡ ಆತನ ಪನ್ಪನ ನೆಲೆಟ್ಟು ಬಾರಿ ಖುಷಿ ಅವನು ಅವೇಲೆಕ ಇನಿ ಏತು ಬರ್ಪೊಂದು ಗೊತ್ತಿಜ್ಜಿ ಅಣ್ಣ ಎದ್ದೆಡ್ಡೆ ಭಜನಾ ತಂಡಲಿ ಭಜನೆ ನಮ್ಮನ್ನು ಸುಗಿಪೇರಲ್ಲ ಅಂಚನೆ ದೇವರನ್ನ ಸುಗಿಪ್ಪು ಆವೇರ್ನೆ ಉಂಡು ನೆಕ್ಸ್ಟ್ ನುಮ್ಮುಗು ಅಂಚಿನ ಬತ್ತಂಚ ಮಾತ ಬಿಂದರೆಲ್ಲ ಈ ಕಾರ್ಯಕ್ರಮದ ಪೊರ್ಲು ಪೊಲ್ಲಿಗಡೆ ಎದುಕೊಂಡು ಪಡೆದು ಮಂದಿರದ ಅಧ್ಯಕ್ಷರ ರಂಚನ ಬಿಜೆಪಿದ ಜಿಲ್ಲಾ ಕಾರ್ಯದರ್ಶಿ ರಂಚನ ಸತೀಶ್ ಕುಮಾರ್ ಕುಂಪಲ ಬೇಡ ವಿನಂತಿ ಮಾಡಿ ಗ್ರಾಮದ ಸೋಮನಾಥ ದೇವರನ್ನು ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಡೆ ಪ್ರಾರ್ಥನೆ ಮಲ್ತೊಂದು ಇನಿ ದಕ್ಷಿಣ ಕನ್ನಡ ಜಿಲ್ಲೆಡೆ ತಂಬೂರಿ ಪನ್ಪುನ ಪುದರ್ ಹೆಚ್ಚು ಕಡಿಮೆ ಏರ್ಪುರ ಮೊಬೈಲ್ ಓಪನ್ ಮಂತ್ ತೂಪೇರ ಹಾಕ್ಲಿಗೆ ಮಾತ್ರೆಗ್ಲ ಈ ತಂಬೂರಿದ ರುಚಿ ಪೂರೆರೆಗ್ಲ ತಿಗುದುಪ್ಪು ಒಂದು ಯಾನ್ ನಂಬುದೆ ಇನಿ ತಂಬೂರಿ ಪನ್ಪುನಂಚಿನ ಒಂಜಿ ಕಾರ್ಯಕ್ರಮನ ಈ ಊರುಡು ಮಲ್ಪೊಡು ಪನ್ಪುನಂಚಿನ ಒಂಜಿ ಸಂಕಲ್ಪ ಮಂತ್ರಂಚಿನ ಸಂದರ್ಭಡೆ ಒಟ್ಟು ತುಳು ಭಜನೆ ಒಟ್ಟು ಭಜನಾ ಕಾರ್ಯಕ್ರಮನ ಮಲ್ಪನ ಮುಖಾಂತರ ಈ ಕೊರೋನಾದ ವಿರುದ್ಧ ಭಾರಿ ಮಲ್ಲ ಹೋರಾಟ ನಮ್ಮ ಜಿಲ್ಲೆಡೆ ಅತಂಡ ಇಡೀ ದೇಶಡು ವಿಶ್ವಡ ಆಂಡಲ ನಮ್ಮ ಊರುಡು ಕೊರೋನಾಡ್ದು ಜನಕ್ಕೂ ಪಿದೈ ಬರಡು ಅನ್ಪನ ಒಂಜಿ ಮನಸ್ಸು ಎಂಕಲ ಮಾತಾಡಲ್ಲ ಇತ್ತೇನು ಯಾಕಂಡ ಕೊರೋನಾಡ್ದು ಆತ್ರ ಇಲ್ಲದ ನೊನಲ ಇಲ್ಲದೋಲ ಕುಲ್ಲಿಯರ್ದಂಡ ನಮ್ಮ ಸಾಂಸ್ಕೃತಿಕವಾದ ನಮ್ಮ ಸಂಸ್ಕಾರ ಇತ್ತನ ಅಂಚಿನ ಈ ಊರು ಪರಿವರ್ತನೆ ಆವಡ ಪನ್ಪನ ಒಂಜಿ ಲೆಕ್ಕ ಪ್ರಕಾರ ಎಂಗ್ಲು ಮಾತೆಲ್ಲ ಸೇರಿದು ಒಂಜಿ ಭಜನಾ ಕಮ್ಮಟ ಮಲ್ಪೊಡು ಪನ್ಪನ ಯೋಚನೆ ಮಲ್ಪನಾಗ ತಂಬೂರಿ ಪನ್ಪನಂಚಿನ ಪುದರ್ನ ಪ್ರವೀಣೆ ಕೊರ್ನಿ ಆ ತಂಬೂರಿ ಇಡೀ ವಿಶ್ವಡೆ ಯಶಸ್ವಿಯಾದ ಬೆಳಗಂಡು ನಿಜವಾದ ನನ್ನ ಅಮೇರಿಕಾದ ಬತ್ತನ ಸೌದಿಡ್ದು ಬತ್ತನ ಇಡೀ ವಿಶ್ವಡ್ದು ಎಂಕ್ಲೆಗೆ ಫೋನ್ ಮಲ್ದೇರು ನಿಕ್ಲು ತುಳುತ ಬಗ್ಗೆ ಮಸ್ತ್ ಪಾತಿರ್ದು ನಕ್ಲು ಎಂಕ್ಲು ಬೇತೆ ದೇಶಡ್ ಅದನ್ನ ಊರ್ಲ ತುಳುತ ಬಗ್ಗೆ ಮಸ್ತ್ ವಿಚಾರ ಇತ್ತು ನಕ್ಲುಲ್ಲೇರು ಮಸ್ತ್ ಸಂಗತಿ ಗೊತ್ತಿತ್ತು ನಕ್ಲುಲ್ಲೇರು ಆಂಡ ತುಳುಟು ಭಕ್ತಿಗೀತೆನೆ ಒಂಜಿ ಭಜನಾ ರೂಪಡೆ ಮಲ್ಪುನ ಪ್ರಯತ್ನ ನಿಕ್ಲ ಸಾಹಸ ಖಂಡಿತವಾದ ಅತ್ಯಂತ ಶ್ಲಾಘನೀಯ ಅಂತ ಪನ್ಪುನ ಕಡೆ ಎಂಕ್ಲೆಗೆ ಬಾರಿ ಪುಗಾರ್ತೇನೆ ಇಡೀ ಮಾತ ಮೇಟ್ಲ ಕೊರ್ಪುನ ಕೆಲಸ ಮಲ್ದೇರು ವಿಶೇಷವಾದ ನಳಿನಣ್ಣನ ಸಂಸದೀಯ ಕ್ಷೇತ್ರ ತುಳುನಾಡು ದಾರೀರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರ ಅಂಡಲ ಇರ್ನ ಊರುಡು ಇರ್ನ ಗರಿಮೆಗೆ ತಕ್ಕ ಈರು ಸಂಸ್ಕಾರ ಬಗ್ಗೆ ಸಂಸ್ಕೃತಿಗೆ ಪೂರಕವಾದ ಉಪ್ಪುನಂಚಿನ ಈ ಸಂದರ್ಭಡೆ ಇನಿ ಕುಂಪಲದ ಈ ಮನ್ನಡೆ ತುಳುನು ಬೆಳಗಾವನಂಚಿನ ಪ್ರಯತ್ನ ಎಂಕ್ಲು ಮಾತೆರ್ಲ ಮಲ್ತದ ಇಂದು ನೇತ ಗೌರವ ಬಕ್ಕ ಹಿರಿಮೆ ಗರಿಮೆ ಪೂರ ನಮ್ಮ ನಳಿನ್ ಕುಮಾರ್ ಕಟೀಲ್ ಅರೆಗೆ ಸಂದೊಡಾಯನ ದಯಬಂಡ ಇಡೀ ರಾಷ್ಟ್ರ ಮಟ್ಟದ ಬೆಳಗಿನಾಗ ಆ ಕುಂಪಲ ಓಲು ಆ ತಂಬುರಿ ಓಲು ಆ ತುಳು ಓಲು ಪನ್ನಗ ಮಾತೆಲ್ಲ ಪನ್ಪುನ ಅವ್ರು ನಳಿನ್ ಕುಮಾರ್ ಕಟೀಲ್ನ ಊರು ಮಾರ್ರೆ ಅಂತ ಪನ್ಪನೇ ಇಡೀ ಮಾತ ಮೇಟ್ಲ ಖಂಡಿತವಾದ ನೆನಪು ಹೊರ ಮಲ್ಪೇರು ಇನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತರ್ನಲ ಮಿತ್ತ ಪ್ರೀತಿದಿದೆ ಊರ್ದ ಮಿತ್ತ ಪ್ರೀತಿದಿದೆ ಎಂಗ್ಲು ಮುರಣಿ ಆಜಿ ತಾರೀಕದಾನಿ ಈ ಕಾರ್ಯಕ್ರಮನ ಕಾಂಡೆ ಬಲ್ಪುಗೆ ಪ್ರಾರಂಭ ಮಲ್ತದಿತ್ತ ಆನಿ ತಿರ್ತು ಸಭಾ ವೇದಿಕೆ ಮಲ್ತದಿತ್ತ ಈ ವೇದಿಕೆ ಬಗ್ಗೆ ಭಾಷಣ ಬಣ್ಣಾಗ ಕೊಂಜೋನಕ್ಲೆಗೆ ಬಾರಿ ಕಿರಿಕಿರಿ ಸ್ವಾಭಾವಿಕ ಅದು ಮುರಣಿ 11 ಗಂಟೆ ಆಯ್ತು ನಲ್ತು ಪಿದಾಡ್ನಾಗ ದಯಬಂಡ 10 ಜನ ಎಂಗ್ಲು ಲೆಯ್ದು ನಗ್ಲು ಪೂರ ಸ್ಟೇಜ್ ನೆಲಿಕೆ ಜನ ಎಂಗ ಅತಿಥಿ ನಗ್ಲೆ ಒಂಜಿ ಸಾಧಾರಣ ಪಾಕ ಜನ ಇತ್ತಿರ್ಪ 1 ಜನನಿ ಅನ್ನ ತಿರ್ತು ಅನಿವಾರ್ಯವಾದ ಕುಲ್ಲವಡಾನ ಆತ ಮಲ್ಲ ಸಂಖ್ಯೆಡಿ ಜನ ಪುರ ಬದ್ದಿತ್ತೇರು 2 ವಾರ ಕಂಟಿನ್ಯೂಸ್ ಈ ಮೆರವಣಿಗೆ ಮಲ್ತದ ಕಾರ್ಯಕ್ರಮ ಒಂಜಿ ಊರುಡು ಮಲ್ಪುನಿ ಬಂದಾಗ ಅವ್ ನಿಜವಾದ ಕಷ್ಟದ ಕೆಲಸ ಎನ್ನ ಊರ್ದ ಪೊಂಜನಕ್ಲೆಗೆ ಅತ್ಯಂತ ಹೃದಯಪೂರ್ವಕವಾದ ಶ್ಲಾಘನೆ ಮಲ್ಪ ದಯವಂಡ ಇನಿಲ ಆ ಪೊರ್ತುಗೂ ಸರಿಯಾದ ನಿಕ್ಲು ಬೈದಾರತ್ತ ಈ ಕಾರ್ಯಕ್ರಮ ಯಶಸ್ವಿ ಮಲ್ಪರೆಗೆ ನಿಕ್ಲು ಮಾತೆಲ್ಲ ಸಾಕಾರ ಕೊಡ್ತಾರೆ ಮುರನಿ ಕಾಣಿಡ್ದು ಬಯ್ಯ ಮುಟ್ಟ
ಒಂಜೆರ್ದು ಒಂಜಿ ನಿಜವಾದ ನನ್ನ ಈರ್ವಾರ ಕೇಂದ್ರ ತುಳುಟು ಈತಲ ಉಂಡ ಅಂದ್ ಪ್ರವೀಣ್ ಪಂಡೇರು 84 ನೇನು ಪಂತೇರು ಅಂದ್ರೆ ಜಡ್ಜಸ್ ಆದ ಪ್ರಹ್ಲಾದ್ ಇಂದಾಜೆ ಬಕ್ಕ ಇಡೀ ಮಾತ ಊರುಡ್ಲ ಬಾರಿ ಪುಗರ್ತೇನೆ ದೇತೊನ್ನ ಈ ಭಜನೆಯನ್ನು ಸಾಂಸ್ಕೃತಿಕವಾದ ಬೊಲೆ ಪವನೆಟ್ ಉಳ್ಳಾಲಡು ಅತಂದ ದಕ್ಷಿಣ ಕನ್ನಡ ಜಿಲ್ಲೆಡು ಅರುಣ್ ಉಳ್ಳಾಲ್ ಎತ್ತಿದ ಕೈ ಮನೆಯರು ಅತ್ಯಂತ ಸಂತೋಷ ಪಡೆವೆ ಆರೆ ಒಂಜಿ ಎಡ್ಡ ರೀತಿದ ಒಂಜಿ ಲೆಕ್ಚರರ್ ಆದ ಆ ವ್ಯಾಪ್ತಿಗೆ ಮೀರಿದು ನಮ್ಮ ಈ ನೇತ ಬಗ್ಗೆ ಅಧ್ಯಯನ ಮಲ್ತದೆ ಅಲ್ಪ ತಂಡ ಕಟ್ಟದು ಭಜನೆ ಮಲ್ಪನ ಏನು ಬಲೆಪವನ ಅಂಚಿನ ಕೆಲಸ ಏನಾರು ಮಲ್ತೊಂದಿಲ್ಲೇರು ಆರು ಪೂರ ತೀರ್ಪುಗಾರರಾದಿತ್ತೇರು ಇರ್ನ ಊರದ ವಿಜಯಲಕ್ಷ್ಮಿ ಟೀಚರ್ ಕಟೀಲ್ ಆರು ಬಾರಿ ಶೋಕ ಪಾತಿರದು ಪೋತಿರು ಆರು ತೀರ್ಪುಗಾರರಾದ ಬಾರಿ ಶ್ಲಾಘನೀಯ ಪಾತ್ರನ ಬಾರಿ ಅರ್ಥಗರ್ಭಿತವಾದ ಅಂಚಿನ ಪಾತ್ರಗಳನ್ನ ಆರು ಪಾತಿರದು ಪೋತಿರು ಅಂಚಾದ ಒಟ್ಟು ಮುರಣಿದ ಆಜಿ ತಾರೀಕಿಗೆ ಆಂಜನಕ್ಲ ಸ್ಪರ್ಧೆ ಕಾಂಡಿದ ಬಯ್ಯ ಮಟ್ಟ ನಡೆತಂಡೆ ಐಟಿ ಎಡ್ಡೆಡ್ಡೆ ತಂಡಲು ಏತ ತಂಡಕ್ಕೆ ಪ್ರಶಸ್ತಿ ಕೊರ್ರೆ ಆಪುನ ಮುಖ್ಯತ್ ಆನಲ ಅಕಲು ತೋಜಾಯಿನಂಚಿನ ಸಾಮರ್ಥ್ಯ ಅಕಲ್ಡಪ್ಪನಂಚಿನ ಪ್ರತಿಭೆ ಅಕಲು ಕನ್ನಡದ ಪದ್ಯನ ತುಳುಕು ತರ್ಜುಮೆ ಮಲ್ತದು ಬಾರಿ ಶೋಕುಡು ಪಂತಿನೇ ಅತ್ಯಂತ ಶ್ಲಾಘನೀಯವಾದ ಪಂತೇರು ಇನಿ ಪಿರೋರ ಇನ್ನಿತ ದಿನ ಪೊಂಜೋನಕ್ಲ ಈ ಕಾರ್ಯಕ್ರಮ ಪೂರ್ತಿ ಪೊಂಜೋನಕ್ಲೆಗ್ಲ ಅವತ್ತಂದೆ ಆನ್ ಜೋಕ್ಲೆಗ್ಲ ಪೊನ್ನು ಜೋಕ್ಲೆಗ್ಲ ಅಕ್ಲೆಗ್ಲ ಈ ಒಂಜಿ 4 ತಂಡಗೆ ಅವಕಾಶ ಕೊಡ್ತಂದೆ ಬಂಡ ಜೋಕುಲು ಮಾತ್ರ ಭಜನೆ ಪಂಡ ದುಂಬಾಗೆ ನಮ್ಮ ಈ ಒಂಜಿ ಒರಿವುಣ ಪಂಪನ ಕಾರಣಕ್ಕೋಸ್ಕರ ಮಲ್ತದ ಇನ್ನು ಈ ಕಾರ್ಯಕ್ರಮಕ್ಕೆ ಇನ್ನಿತ 13ನೇ ತಾರೀಕಿಗೆ ನಿಜವಾದ ಎನ್ನ ಮನಸ್ಸಿನ ಪನೊಂದಿತ್ತೇನೆ ಮುರನಿ ಕೋಟ ಶ್ರೀನಿವಾಸ ಪೂಜಾರ್ಲೇನು ಮುರನಿ ಬರ್ರೆ ಬಂದಿತ್ತೆ ಅರೆಗೆ ಬರ್ರೆ ಹತ್ತಿಜಿ ಹೆಂಗ ಅವನಿತ್ತೇನೆ ನಳಿನನ್ನಾಗ್ಲ ಆಪುಂಡಾದಾದನ ದಯಪಂಡ ಆರಿನಿ ರಾಜ್ಯದ ಖಾಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತ ಆತ್ತಾರು ಕರ್ನಾಟಕ ರಾಜ್ಯದ ಮೂಲೆಗೆ ಪೋಡು ಅವತ್ತೊಂದು ಗ್ರಾಮ ಪಂಚಾಯತ್ ಚುನಾವಣೆ ಈ ಸಂದರ್ಭ ಬರ್ರೆ ಆಪುಣ ಹೆಂಗ್ ಕೋಡೆ ರಾತ್ರಿ ಮುಟ್ಟಲ್ಲ ಹೆಂಗ್ ದಾಲ ಕ್ಲಿಯರ್ ಇಜ್ಜಾನ ದಯಪಂಡ ಬರ್ಪೆಂದು ಗಟ್ಟಿದ್ ಪಂದಿತ್ತಂಡಲ್ಲ ಅದು ಸುಲಭದಾಲ ಇಜ್ಜಿದಾರ ಬರ್ರೆ ಆಂಡಲಾರು ನಮ್ಮ ಕುಂಪಲದ ಮಿತ್ತೆ ಪ್ರೀತಿದಿದೆ ನಮ್ಮ ಇಡೀ ಉಳ್ಳಾಲದ ಬಗ್ಗೆ ಪ್ರೀತಿದಿದೆ ನಮ್ಮ ಊರುಡು ಹೆಂಚಿನ ಕಾರ್ಯಕ್ರಮಗಳ ಲೆಪ್ಪುನಗಾರ ಅತ್ಯಂತ ಪ್ರೀತಿ ಗೌರವಡಿ ಈ ಊರಿಗೆ ಬೈದೇರು ನಮಕ್ ಮಾತೆರೆಗಳ ಪ್ರತಿ ಒಂಜಿ ಕೆಲಸ ಕಾರ್ಯಡೆ ನಂಗೆ ಮಾತೆರೆಗಳ ಆಶೀರ್ವಾದ ಮಲ್ಪನಂಚಿನ ಪ್ರೋತ್ಸಾಹ ಮಲ್ಪನಂಚಿನ ಕೆಲಸ ಮಲ್ದೇರು ಐಕ್ ಪೂರಕವಾದ ಈ ಊರ್ದಕ್ಕುಲ್ಲ ಇರೇನೆ ಅತ್ಯಂತ ಗೌರವ ಪೂರಕವಾದ ಬೆಂಬಲಿಸಿನ ಕೆಲಸ ನಿರಂತರವಾದ ಮುಲ್ತ ಈ ಊರ್ದ ಇಡೀ ಪರಿಸರದ ಜನಕ್ಕೂ ಮಲ್ತೊಂದು ಬೈದೇರು ಅಕುಲ್ಲ ಇರ್ನ ಮಿತ್ತ ಅತ್ಯಂತ ಅಪಾರವಾದ ನೆಂಚಿನ ಗೌರವ ದೀತೇರು ಅಂಚಾದ ಇರು ಓಲಾ ರಾಯಚೂರು ಓಲಾ ಶಿವಮೊಗ್ಗ ಪಾಪ ಶಿವಮೊಗ್ಗದ ಸೀದಾ ಇಡೇಗೆ ಕಾರ್ಯಕ್ರಮಕ್ಕೆ ಬತ್ತಿರಾರು ಇನಿ ನಿದ್ರೆಜ್ಜಂದ ಈ ನಮ್ಮ ತಂಬೂರಿ ಪನ್ಪನ ಎನ್ನ ತುಳುತ ಕಾರ್ಯಕ್ರಮ ಪನ್ಪನ ಕಾರಣಕ್ಕೋಸ್ಕರ ಆ ಶಿವಮೊಗ್ಗದ ಊರುಡ್ದು ಸೀದಾ ಈ ಕಾರ್ಯಕ್ರಮಕ್ಕೆ ಬರ್ತದೆ ಸಮಯಕ್ಕೆ ಸರಿಯಾದ ಪಂಜನಕ್ಲು ಇನಿ ಮಾತೆಲ್ಲ ತಾಟಿಪಟ್ಟು ದಯಬಂಡ ನಿಕ್ಲು ಮುರಣಿ ಎತ್ತು ಕಾಪಾದನ ಇನಿ ಅವು ಕಾಪಾದಿಜಿ ಇನಿ ನಿಕ್ಲಿನ ಸಮಯಕ್ಕೆ ಸರಿಯಾದ 6 ಬೈದೇರು ನಿಜವಾದ 6 ಬತ್ತಿನ ದಾತ್ರ ನಂಗೆ ಸಮಯಕ್ಕೆ ಸರಿಯಾದ ಮೂಲ ಬರ್ರೆ ಅಂಡ್ ಪಿರೊಂಜಿ ಅವಳು ಭಾಷಣ ದಾಲ ದೀತಿಜಿ ದಾಲ ಒವೇ ರೀತಿದ ನಿಕ್ಲೆಗೆ ಮುರಣಿದಲೆ ಕಾಪನ ಬರ್ಸಿನ್ ಅಂಚಾದ ಬಾರಿ ನಮ್ಮ ಮಿತ್ ಪ್ರೀತಿ ಇದೆ ಗೌರವ ಇದೆ ನಮ್ಮ ಮಾತ ಸಂಗತಿಗಳ ನಮ್ಮೊಟ್ಟಿಗೆ ಒಪ್ಪುನಾರು ಈ ಮಂದಿರದ ಪ್ರಾರಂಭ ದಿಂಚಲ ಈ ಮಂದಿರದ ಬೆಳವಣಿಗೆಗೆ ನಂಗೆ ಪೂರ್ತಿ ಸಹಕಾರ ಮಲ್ತದೆ ಕೊರೋನಾದ ಸಂದರ್ಭ ಆರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡು ವಾರ್ ರೂಮ್ ಮಲ್ತದೆ ಈ ಜಿಲ್ಲೆಡು ನಂಚಿನ ಪ್ರತಿ ವರಿಯಾಗ್ಲ ಸಮಸ್ಯೆ ಬಂದಾಗ ಸ್ಪಂದನೆ ಮಲ್ಪನದ ಒಟ್ಟಿಗೆ ನಮ್ಮ ಊರುಡ್ಲ ಎಂಪಿನ ಸಂಸದರ್ನ ವಾರ್ ರೂಮದ ಮುಖಾಂತರ ಯಥಾಜನಕ್ಕೆ ಕಿಟ್ಟು ಕೊರ್ಪನಂಚಿನ ಕೆಲಸ ಮಲ್ದೇರು ನಮ್ಮ ಈ ಮಂದಿರಡ್ಲ ಆ ಒಂಜಿ ಸಂದರ್ಭ ಕೊರೋನಾದ ಸಂದರ್ಭ ಕಿಟ್ಟುಲೇನು ಜನಕ್ಲೆಗೆ ನೇತ ಆಹಾರದ ನೇನು ಪೂರ ಕೊರ್ಪುನ ಮುಖಾಂತರ ನಂಗೆ ಈ ಊರುಗಳ ನಂಗೆ ಸಹಕಾರ ಮಲ್ಪನಂಚಿನ ಪ್ರಯತ್ನ ಮಲ್ತಿದ್ದೇನೆ ಇನ್ನು ನಮ್ಮ ಮಾತೆಲ್ಲ ಕೊರೋನಾನು ಗೆಂದದ ಅಂದು ಎನ್ನ ಅಭಿಪ್ರಾಯ ನಮ್ಮ ಕೊರೋನಾದ ಒಂಜಿ ಗಾಲಿ ಹಿಡಿದು ಪೂರೆಲ್ಲ ದಾಯ ಬೈದ ಅಂತ ನಂಗೆ ಗೊತ್ತಾಪನು ಈತ ಪೂರೆಲ್ಲ ಮಾಸ್ಕ್ ಬಿಡ್ತಾರಮ್ಮ ಪೂರ ಮಾಸ್ಕ್ ಇಜ್ಜಂದ್ರೆ ಜತ್ತೊಂದಿಜ್ಜಾನೆ ಮಾಸ್ಕ್ಗೆ ಸವಾಲಾದಂತುದಾರಮ್ಮ ಐತೆ ಕೊರೋನಾಗೆ ಸವಾಲಾದ ನಮ್ಮ ಐನು ಪೂರ ಗೆಂದದ ಬರ್ಪನಂಚಿನ ಕೆಲಸ ನಮ್ಮ ಮಾತೆಲ್ಲ ಮಲ್ತದ ನಮ್ಮ ಮಾತೆರ್ನಲ್ಲ ಪರವಾದ ಅತ್ಯಂತ ಗೌರವ ಪೂರಕವಾದ ರಾಜ್ಯದ ಬಿಜೆಪಿದ ಅಧ್ಯಕ್ಷರಲ್ಲ ನಮ್ಮ ಮಾತೆರ್ನಲ್ಲ ಪ್ರೀತಿದ ಸಂಸದರಂಚಿನ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೃತ್ಪೂರ್ವಕವಾದಂಚಿನ ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ನನ್ನವರಿ ನಮ್ಮ ಮಾತೆರ್ನಲ್ಲ ಮಾರ್ಗದರ್ಶಕರು ನಮ್ಮ ಈ ಊರಿಗೂ ಆರು ತುಳುಟು ಬಾರಿ ಶೋಕ್ ಪಾತಿರು ಸುರೇಶ್ ಅನ್ನೆ ಗುರುಮೆ ಸುರೇಶ್ ಶೆಟ್ರ ಆರು ಕಾಪುದಾರು ವಿನಕ ಬನ್ನಿ ಆರು ಬಾರಿ ಎಡ್ಡ ರೀತಿದ ಪಾತಿರುವೇರು ತುಳುಟು ಬಾರಿ ಶೋಕು ಅರ್ಥ ಗರ್ಭಿತವಾದ ಬಾರಿ ಶೋಕುಡು ಪಾತಿರ್ನಾರು ಬಕ್ಕ ಈ ಉಳ್ಳಾಲದ ಬಾಗಡೆ ಸುರೇಶ್ ಅನ್ನ ಇರ್ನ ಬಗ್ಗೆ ಅಪಾರವಾದ ಪ್ರೀತಿ ಉಂಟು ಅರ್ನ ಸಂಬಂಧದಾಗ್ಲು ಪೂರ ಮುಲುಲೇರು ಕೋಡೆನದ ಓಷನ್ ಪರ್ಲಡ್ ಅರ್ನ ಸಂಬಂಧದ ಪೊಣ್ಣ ಆನನು ನಮ್ಮ ಬೆಲ್ಮದ ವಿಶ್ವನಾಥ್ ಶೆಟ್ರನ ಮಗಳಿಗೆ ಮದ್ಮೆ ಮಲ್ಪೆರೆಗಳ
ಒಂದು ನಿಶ್ಚಯ ಕೊಡೆ ಆತನು ಅಂಚ ಅದು ಆರು ನನ್ನ ಯಾಪಲ ಸುರೇಶನ್ನ ಈರು ಎಂಕ್ಲನ ಊರ್ದಾರ ಅವಡು ಎಂಕ್ಲಿಗೆ ಪೂರ್ತಿ ಬೆಂಗಾವಲಾದ ಮಾತ ಕೆಲಸಲಿಲ್ಲ ಈ ಉಪ್ಪುಡೊಂದು ಪನೊಂದು ದೂರದ ಊರುಡ್ದು ಗುರ್ಮೆ ಸುರೇಶ್ ಶೆಟ್ಟರು ನಮ್ಮ ಮಿತ್ ಪ್ರೀತಿ ಇದು ಬೈದೇರು ಅರೆ ನಮ್ಮ ಊರದ ಮಾತ ಜನಕಲ ಪರವಾದ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ನನ್ನೋರಿ ನಮ್ಮ ಮಾತೇರ್ನಲ್ಲ ಆತ್ಮೀಯರ್ಲ ಕುಂದಾಪುರಡ್ದು ಅರೆ ನಿಜವಾದ ಕೋಡೆನೆ ಬದ್ದದ ಮೂಲಕ ಆತೊಂದಿತ್ತರಿಗೆ ರಾಜೇಶ್ ಕಾವೇರಿ ಅದ ಸಮಯಕ್ಕೆ ಸರಿಯಾದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತೇರ್ನಲ್ಲ ಮಿತ್ತ ಪ್ರೀತಿ ಇಟ್ಟು ಬಂದಿದ್ದಾರೆ. ಸನ್ಮಾನ್ಯ ರಾಜೇಶ್ ಕಾವೇರಿ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ನನ್ನೋರಿ ನಂಗೆ ಮಾತೇರೆಲ್ಲ ಗೊತ್ತುಂಡು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಪನ್ಪುನ ಒಂಜಿ ನಿಗಮದ ಬಾರಿ ಮಲ್ಲ ನಿಗಮದ ಅಧ್ಯಕ್ಷರಾದ ಇಂಚಿಪೋಗ ಆಯ್ಕೆ ಆದ ನಮ್ಮ ಸುರೂಕಾದ ಈ ಒಂಜಿ ಬಾಲಕೃಷ್ಣ ಮಂದಿರಗೆ ಸಂತೋಷ್ ಕುಮಾರ್ ರೈ ಬೋಲ್ಯಾರ್ ನಮ್ಮ ಒಟ್ಟಿಗೆ ಮುಲ್ಪೋಲ್ಲೇರೆ ಆರೆ ಈ ಬಾಗಡೆ ನಮ್ಮ ಮಾತೇರ್ನಲ ಕೆಲಸ ಕಾರ್ಯಕ್ಕೆ ಪೂರ್ತಿ ಸಹಕಾರ ಕೊರೊಂದು ನಮ್ಮ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬೊಕ್ಕ ರಾಜಕೀಯ ಕ್ಷೇತ್ರಡ್ಲ ನಮ್ಮೊಟ್ಟಿಗೆ ನಿರಂತರವಾದ ಕೆಲಸ ಮಲ್ಪನಾರು ಅರೆ ಒಂಜಿ ಅತ್ಯಂತ ಉನ್ನತ ಹುದ್ದೆ ಇನಿ ರಾಜ್ಯ ಸರ್ಕಾರದ ನಮ್ಮ ನಳಿನಣ್ಣನ ನಮ್ಮ ಮಾತೇರ್ನಲ ಸಹಕಾರಡೆ ಈ ಅರೆಗೆ ಒಂಜಿ ಹುದ್ದೆ ಸಿಕ್ಕಿದ್ರೆ ಅರೆಗೆ ಅತ್ಯಂತ ಯಶಸ್ಸು ಆ ಹುದ್ದೆಡೆ ತಿಕ್ಕಡೆ ಬೊಕ್ಕ ನಂಗೆ ಮಾತೆರೆಗ್ಲ ಸಹಕಾರ ಮಲ್ಪನಂಚಿನ ಆ ಒಂಜಿ ಭಾಗ್ಯಲ ಅರೆಗೆ ತಿಕ್ಕಡೆ ಬಂದು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅರೆನ್ಲ ಈ ಸಂದರ್ಭಡೆ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ನಮ್ಮ ಮಾತೇರ್ನಲ ಪ್ರೀತಿದ ಚಂದ್ರಾಸ್ ಪಂಡಿತೇರು ಆರ ಔಷಧಾಯಗಿರಣ ಖಾಲಿ ಪಂಡಿತ ಬಾಂಡೆ ಅವು ಚಂದ್ರಾಸ್ ಪಂಡಿತೇರು ದಯಬಂಡ ಅರ್ನ ಸಮಾಜ ತುಂಬು ಪಂಡಿತಿಗೆ ಅಂಚ ನನ್ನ ಪಂಡಿತ ಇಪ್ಪಾಡು ಚಂದ್ರಾಸ್ ಪಂಡಿತೇರು ಈ ಮುರನಿಲ ಕಾರ್ಯಕ್ರಮಕ್ಕೆ ಬೈದೇರು ನಮ್ಮ ಮಾತೇರ್ನಲ ಪ್ರೀತಿದಾರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಒಡನಾಟಡೆ ನಿರಂತರವಾದ ಈ ಮಂದಿರದ ಅನೇಕ ಸಹಕಾರ ಮಲ್ಪನಾರು ಚಂದ್ರಾಸ್ ಪಂಡಿತರು ಈ ಕಾರ್ಯಕ್ರಮಕ್ಕೆ ಬೈದಾರೆ ಅರೆಲ್ಲ ಅತ್ಯಂತ ಹೃದಯಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ನಾನೋರ್ತಿ ಅಕ್ಕ ಪೂಜಾ ಪೈ ಮೇರೆ ಯಾನಾರೇನೆ ಒತ್ತಾಯ ಮಲ್ತಿಂದ ಬಂಡ ಮುರನಿ ವಾಟ್ಸಪ್ ಫೇಸ್ಬುಕ್ ಕೂಡ ಭಜನೆ ಪಂಡಿತ ನಲಿಪುನೇನು ತೂತಾನೆ ಅಂಚಾದು ಈ ಬೇರೆ ಎಂಕಲ್ನ ಕಾರ್ಯಕ್ರಮಕ್ಕೆ ಫಿಟ್ ಎಂದು ಬಂದದ್ದು ಎನ್ನ ಮನಸ್ಸಿಗೆ ಆವಂದಿತ್ತೇನೆ ಪೂಜಾ ಪೈ ಈ ಕಾರ್ಯಕ್ರಮಕ್ಕೆ ಬರಡು ಅಂಚಾದ ಪೂಜಾ ಪೈ ಪೂರ ಕ್ಲಾಪ್ ಕೊಟ್ಟೊಂದು ಕೊಂಚ ಪೂಜಾ ಪೈ ಈ ಕಾರ್ಯಕ್ರಮ ಬೈದಾರೆ ಅದು ಜಿಲ್ಲೆದ ಕಾರ್ಯದರ್ಶಿಲ ಬೊಕ್ಕ ಸಾಮಾಜಿಕವಾದ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ನನವಾ ಕ್ಲಬ್ ಪೂರ ಒಳ್ಳೆಯ ಹೆಂಗ್ ಗೊತ್ತಿಜಿ ಅರೆಲ್ಲ ಅತ್ಯಂತ ಹೃದಯಪೂರ್ವಕವಾದ ಪೂಜಾ ಪೈನ ಸ್ವಾಗತ ಮಾಡ್ತದಲ್ಲ. ಅಂಚನೆ ಧನಲಕ್ಷ್ಮಕ್ಕನ ಬಗ್ಗೆ ನಿಗ್ಲೈ ಪನೋಡೊಂದಿಜ್ಜಿ ಆದ್ರೆ ನಮ್ಮ ಮುರನಿಲ ಕಾರ್ಯಕ್ರಮ ಮಾಡಿದ್ದೇವೆ ನಮ್ಮ ಮಾತ ಕಾರ್ಯಕ್ರಮ ಮಾಡ್ಲ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬೊಕ್ಕ ಕೊರೋನಾ ವಾರಿಯರ್ಸ್ ಆದ ನನ್ನೊಂಜಿ ಬೊಕ್ಕೊಂಜಿ ಪೂರ ಆದ ಎಡ್ಡೆ ರೀತಿಯ ಕೆಲಸ ಮಲ್ತೊಂದು ಜಿಲ್ಲೆದ ಪೊಂಜೋನಕಲ್ನ ಮಹಿಳಾ ಮೋರ್ಚಾದ ಜಿಲ್ಲೆದ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿದ ಅಧ್ಯಕ್ಷರಾದ ಶಿಕ್ಷಣ ಬೊಕ್ಕ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ನಿರಂತರ ಕೆಲಸ ಮಲ್ಪನಾರ ಧನಲಕ್ಷ್ಮಿ ಗಟ್ಟಿ ಅರೆಲ್ಲ ನಮ್ಮ ಮಾತೇರ್ನಲ ಬರವಾದ ಹೃದಯಪೂರ್ವಕ ಸ್ವಾಗತ ಮಲ್ತೊಂದು. ಅಂಚನೆ ವೀಣಾ ಕುಮಾರಿ ಮೇರೆ ನಮ್ಮ ಬರಿತ ಕಾರ್ಪೊರೇಷನ್ ಮಲ್ಲೇಜಿ ಕುಮಾರಿ ಮಾತ್ರ ಸೇರ್ಸಾಯನ್ ವೀಣಾ ಮಂಗಳ ಬೇರ್ಲ ನಮ್ಮ ಬರಿತ ಕಾರ್ಪೊರೇಷನ್ ಕಾರ್ಪೊರೇಟರ್ ಆದ ಆರ್ಲ ಬಾರಿ ಎಡ್ಡ ರೀತಿಡೆ ಎಂಕ್ಲ ಉಳ್ಳಾಲಾಗ ತಾಗು ನಂಚಿನ ಕ್ಷೇತ್ರಡೆ ಎಡ್ಡ ರೀತಿಡೆ ಸಮಾಜಮುಖಿ ಆದ ಕಾರ್ಪೊರೇಟರ್ ಆದ ಬಾರಿ ಎಡ್ಡ ರೀತಿಡೆ ಕೆಲಸ ಮಲ್ತೊಂದಲ್ಲೇರೆ ಆದ್ರೆ ಇನ್ನು ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾದ ಬೈದೇರೆ ಅರೆಲ್ಲ ನಮ್ಮ ಮಾತೇರ್ನಲ ಬರವಾದ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತದಲ್ಲ. ಅಂಚನೆ ನಿಶಾನ್ ಒಂಜಿ ಯುವಕಿ ಆದ ನಮ್ಮ ಮಂದಿರದ ಈ ಕಾರ್ಯಕ್ರಮಕ್ಕೆ ಬಾರಿ ಎಡ್ಡ ರೀತಿಯ ಸಹಕಾರ ಮಲ್ತದೆ ಈ ಬಾಗಡೆ ಸಾಮಾಜಿಕವಾದ ಕೆಲಸ ಮಲ್ತಂದು ಪುನಃ ಅಂಚಿನ ನಿಶಾನ್ ಪೂಜಾರಿ ಇಲ್ಲೇರೆ ಅರೆಲ್ಲ ನಾನು ಈ ಸಂದರ್ಭದ ಸ್ವಾಗತ ಮಲ್ತದಲ್ಲ. ಅಂಚನೆ ವೇದಿಕೆದ ತುಂಬು ಬಿಜೆಪಿದ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ಅಲ್ಪಸಂಖ್ಯಾತ ನಿಗಮದ ನಿರ್ದೇಶಕರ ಅಂಚಿನ ಸಿರಾಜ್ ಮುಡಿಪು ಅಂಚನೆ ನಮ್ಮ ಪ್ರೀತಿದ ರಾಜೇಶ್ ಪ್ರಕಾಶ್ ನಗರ ಗಾಯತ್ರಿ ಕಿಶೋರು ಅಂಚನೆ ಸ್ವಪ್ನ ಅಂಚನೆ ಜಿತೇಂದ್ರ ಶೆಟ್ಟಿ ಆನಂದ್ ಶೆಟ್ಟಿ ನಮ್ಮ ಅಪ್ಪ ಸಾಲ್ಯಾನ್ರು ನಮ್ಮ ವಿಶೇಷವಾದ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಮಲ್ತೊಂದು ನಮ್ಮ ಸಚಿನ್ ಮೌರ್ಯ ಕಿಶೋರು ಮಾತೆರ್ಲೊಲ್ಲೇರು ನಿಕ್ಲೇನ್ ಮಾತೆರೆಲ್ಲ ಸತ್ತೊಂದು ಎಂಕ್ಲ ಹಿರಿಯ ತಾಲೂಕು ಪಂಚಾಯತ್ ಸದಸ್ಯರ ನಂಚಿನ ದುಂಬುದ ತಾಲೂಕು ಪಂಚಾಯತ್ ಸದಸ್ಯರ ನಂಚಿನ ಪುಷ್ಪಲತಾ ಶೆಟ್ಟಿ ಉಳ್ಳೇರು ಅರೆಲ್ಲ ಸ್ವಾಗತ ಮಲ್ತೊಂದು ಸುರೇಂದ್ರ ಶೆಟ್ಟಿ ಉಳ್ಳೇರು ಎಂಕ ತೋಜಾಂದ ನಕ್ಲಿ ಏರು ಪೂರ ಪಿರಪೂರಕವಾದ ಸ್ವಾಗತ ಮಲ್ತೊಂದು ಈ ಕಾರ್ಯಕ್ರಮ ಬೈದನ ಮಾಧ್ಯಮದ ಮಿತ್ರರೇ ರಾಜ್ಯ ರಾಷ್ಟ್ರನ ಬೆಳಗಾಯರ ಬೈದನಂಚಿನ ದೂರದ ಊರುಡ್ದ ಬೈದನಂಚಿನ ಪೂರ ಭಜನಾ ತಂಡದ ಆತ್ಮೀಯ ಬಂಧುಲೆಗಳ ಈ ಸಂದರ್ಭ ಅತ್ಯಂತ ಹೃದಯಪೂರ್ವಕವಾಯಿನಂಚಿನ ಸ್ವಾಗತ ಮಲ್ತೊಂದು ಎನ್ನ ಊರ್ದಾಕ್ಲೆಗಳ ಮಾತರೆಗಳ ಸ್ವಾಗತ ಪುನಃ ಪೊರ್ತುಲೊಂಡು ಅಂಚಿನ ಈ ಸಂದರ್ಭಡು
ಬೊಲ್ಪು ಅರ್ಲಾನ ಮೂಲಕ ಭಕ್ತಿಗೆ ಭಾಗ್ಯವಂತೆ ಆಪಗೆ ಅಂಚನೆ ನಮ್ಮ ಮಾತೇನಲ್ಲ ಭಕ್ತಿದ ದ್ಯೋತಕವಾದ ನಮ್ಮ ಬೊಲ್ಪು ಅರ್ಲಾನ ಮೂಲಕ ನಮ್ಮ ಕಾರ್ಯಕ್ರಮ ಉದೀಪನ ಮಲ್ಪಡಬಾರದು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರ ಭಿನ್ನ ಮತ್ತೊಂದಿಲ್ಲ ದಯಪಂಡ ಬೊಲ್ಪು ಮತ್ತೊಂದು ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಜಯ ಮುರಳಿ ಮನೋಹರ ನಂದಲಾಲ ಜಯ ಮುರಳಿ ಮನೋಹರ ನಂದಲಾಲ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಜಯ ಮುರಳಿ ಮನೋಹರ ನಂದಲಾಲ ಜಯ ಮುರಳಿ ಮನೋಹರ ನಂದಲಾಲ ಜಯ ಮನೋ ಪಲ್ಲೆ ಜಯ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಜಯ ಮುರಳಿ ಮನೋಹರ ನಂದಲಾಲ ಜಯ ಮುರಳಿ ಮನೋಹರ ನಂದಲಾಲ ಜಯ ಮುರಳಿ ಮನೋಹರ ನಂದಲಾಲ ಅರೆ ಗೊಂಜಿ ಎಂಗ್ಲ ಮಾತಾಡಲ್ಲ ಊರದ ಮಾತಾಡ ಒಂದು ಆಸೆ ಇರ್ತೇನೆ ಅರೆ ಗೊಂಜಿ ಎಲ್ಲ ಮಟ್ಟದ ಎಂಗ್ಲ ಸನ್ಮಾನ ಮಲ್ಪಡು ಅರೆಗೊಂಜಿ ಸನ್ಮಾನ ಮಲ್ಪಡು ಅರೆಗೊಂಜಿ ಗೌರವ ಸಮರ್ಪಣೆ ದೇವಂಡ ಆರು ದುಂಬುದಲಕ ನಮ್ಮ ಸಂಸದರು ಮಾತ್ರ ಆರು ರಾಜ್ಯದ ಇಡೀ ರಾಜ್ಯದ ಅಧ್ಯಕ್ಷರು ಹೆಂಗ್ ತೋಜಿನ ಆರು ದುಂಬುದ ದಿನಕ್ಲೇಡೆ ಈ ಜಾಗಕ್ಕೆ ಬಂದಾಗ ಆರು ಮುಖ್ಯಮಂತ್ರಿ ಅದೇ ಬರಡೆ ಎಂಗ್ಲ ಮಾತಾಡಲ್ಲ ಆಸೆ ಬಾರಿ ಎಡ್ಡೆ ಪ್ರಾಮಾಣಿಕವಾದ ಸಾಂಸ್ಕೃತಿಕವಾದ ಈ ಜಿಲ್ಲೆನೆ ಎಡ್ಡ ರೀತಿಯಲ್ಲಿ ಎಡ್ಡ ದಿಕ್ಕಿಗೆ ವಿಶೇಷವಾದ ಭ್ರಷ್ಟಾಚಾರ ರಹಿತವಾದ ಈ ದಿಕ್ಕನ್ನು ಎಡ್ಡ ರೀತಿಗೆ ಕೊರೋಡು ಪನ್ಪನಂಚಿನ ಒಂದು ಸಂಕಲ್ಪ ಮಲ್ತೊಂದು ಇನ್ನು ಈ ಜಿಲ್ಲೆಡೆ ನಿರಂತರವಾದ ಕೆಲಸ ಮಲ್ಪನಾರು ನಾನು ದುಂಬುಲ ಮಸ್ತ್ ರಾಜಕೀಯ ಬತ್ತೆ ಸುರೇಶನ್ನ ಬೇತೆ ಬೇತೆ ನೋಡಿ ಕೆಲಸ ಮಲ್ದೆ ಅಂಡ್ ಮಾತೆಲ್ಲ ಬೇರೆ ಸಿಕ್ಕಿನ ಲೆಕ್ಕ ಬೇರೆ ಸಂಸದರಾದ ರಾಜ್ಯಾಧ್ಯಕ್ಷರಾದ ಜನಸಾಮಾನ್ಯರಿಗೆ ಸಿಕ್ಕಿನ ಲೆಕ್ಕ ಈ ಜಿಲ್ಲೆಡೆ ರಾಜಕೀಯವಾದ ಏರ್ಲ ದಿಕ್ಕೊಂದಿದ್ದಾನೆ ಅಂಚ ಅದು ಜನಸಾಮಾನ್ಯರನ್ನ ಮಧ್ಯಡೆ ಜನಕಲ್ನ ಮಧ್ಯಡೆ ಒಂದು ಸಾಮಾನ್ಯ ಕಾರ್ಯಕರ್ತೆ ಆದ ಇನಿ ರಾಜ್ಯದ ಅಧ್ಯಕ್ಷ ಆದೆ ದುಂಬಾಗೆ ರಾಜ್ಯದ ಒಂಜಿ ಮುಖ್ಯಮಂತ್ರಿ ಆದೆ ಇಡೀ ಜಿಲ್ಲೆಗೆ ಒಂಜಿ ನಮ್ಮ ಆಸೆ ದೀತನಂಚಿನ ಈ ಸಂದರ್ಭಡೆ ಅರೆಗೊಂಜಿ ಗೌರವ ಪೂರ್ವಕವಾದ ಈ ಬಾಲಕೃಷ್ಣ ಮಂದಿರಡೆ ಶ್ರೀಕೃಷ್ಣನ ಇಂಚಿತ್ತಿನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಪ್ರಥಮ ಬಾರಿಗೆ ಇಂಚಿತ್ತಿನ ಒಂಜಿ ತುಳುತ ಪುದರಡು ಈ ತಂಬೂರಿ ಪನ್ಪುನ ಒಂಜಿ ಕಾರ್ಯಕ್ರಮದ ಮುಖಾಂತರ ಇನಿ ಭಜನೆದ ಮುಖಾಂತರ ಆರ್ಲ ಭಜನೆನೆ ದುಂಬುಕೊನೊತ್ತನಾರು ಕಟೀಲ್ದ ಕ್ಷೇತ್ರಡೆ ಬ್ರಹ್ಮಕಲಶೋತ್ಸವ ಆನಗ ಇಡೀ ಜಿಲ್ಲೆದ ಜನಕ್ಲೇನು ಒಟ್ಟು ಮಲ್ತದೆ ಭಜನಾ ತಂಡలను ಕಟ್ಟಿದೆ ಆ ನಮ್ಮ ಕಟೀಲ್ ಕ್ಷೇತ್ರನೇ ವಿಶ್ವವ್ಯಾಪಿಗೆ ಕೊನೆಯಂಚಿನ ನಳಿನ್ ಕುಮಾರ್ ಕಟೀಲ್ ಇನ್ನು ನಮ್ಮೊಟ್ಟಿಗೆಲ್ಲರೆ ಅರೆಗೆ ಹೆಂಗ್ ನನ್ನ ಜಾಸ್ತಿ ಅನರ್ಧ ದಾಲ ಪಂಥ ತೀರಂದ ನಲ್ಲನ್ನ ಅಂಚಾದ ಇರ್ನ ಬಗ್ಗೆ ಅಪಾರವೈನಂಚಿನ ಗೌರವ ದಿವೊಂದು ಇರಗೆ ಎಂಕ್ಲೊಂಜಿ ಕಿಂಚಿತ್ ಗೌರವ ಸಂದಾಯ ಮಲ್ಪಡೊಂದು ತೀರ್ಮಾನ ಮಲ್ದ ದಯಮಲ್ತ ತೀರ್ ಸ್ವೀಕಾರ ಮಲ್ಪಡೊಂದು ಇರಡ ವಿನಂತಿ ಮಲ್ಪ ನಳಿನ್ ಕುಮಾರ್ ಕಟೀಲ್ಗೆ ನಮ್ಮ ಬಾಲಕೃಷ್ಣ ಮಂದಿರದ ಪ್ರಸಾದ ರೂಪವಾದ ಅರೆಗೆ ಸನ್ಮಾನದ ಪ್ರಸಾದ ರೂಪವಾದ ಶಾಲು ಪಾರ್ದು ಬಾಲಕೃಷ್ಣ ದೇವರನ್ನ ಅನುಗ್ರಹ ಪೂರ್ವಕವಾದ ಶಾಲು ಪಾರ್ದು ಗೌರವ ಮಲ್ಪಡ ಮಾಡಿದೆ ಬಲಿಪೀಠದ ನಮ್ಮ ಕಾರ್ತಿಕ ಮಾಸಡು ಊರ್ಮೇಲ ದೀಪೋತ್ಸವಡು ಬಲಿಪೀಠ ನಂಚಿನ ಪೊರ್ತು ಬಲಿಪೀಠದ ಮಾದರಿಡ ಒಂಜಿ ಪ್ರತಿಕೃತಿನ ಸನ್ಮಾನ್ಯ ಸಂಸದರಿಗೆ ಇಂಕಲ ಅರ್ಪಣೆ ಮಲ್ತೊಂದುಲ್ಲೆ Krishna
ಶೆಟ್ಟರಿಗೆ ಎಂಕಲ ಮಂದಿರದ ಪರವಾದ ಗೌರವಾರ್ಪಣೆ ಮತ್ತೊಂದಿಲ್ಲ. ಮೈಸೂರು ಎಲೆಕ್ಟ್ರಿಕಲ್ಸ್ ಬಿಜೆಪಿದ ಜಿಲ್ಲಾ ಉಪಾಧ್ಯಕ್ಷರು ಅವೆಲ್ಲ ಮೈಸೂರು ಎಲೆಕ್ಟ್ರಿಕಲ್ಸ್ದ ಅಧ್ಯಕ್ಷರಾಗಿದ್ದ ಸಂತೋಷ್ ಕುಮಾರ್ ಅವೆಲ್ಲ ಪೂಜಾರಿಲೆಗ ಗೌರವ ಮಲ್ಪಡ ವಿನಂತಿ ಮಲ್ಲ ಹರೀಶಾಮ್ಲ ಮೊಗರ್ಡ ಅವೆಲ್ಲ ಕಡೆ ಸುಜಾತ ಬತ್ತದ ಶಾಲ್ ಬಾರ್ದು ಗೌರವ ಮಲ್ಪಡ ವೀಣಾ ಮಂಗಲ ಮೇರೆಗೆ ವೀಣಾ ಮಂಗಲಗೆ ಬಂದುಲೆ ನಮ್ಮ ಮಾತೇನೆಲ್ಲ ಅಪೇಕ್ಷೆ ಉಂಟು ಸಂಸದರೊಂಜಿ ನುಡಿಪಾತ ನಮ್ಮ ಮಾತೆಲ್ಲ ಕೇನುಂಟು ಮಾಡೋದು ಐದು ಬೊಕ್ಕ ರೆಡ್ ಶುಭಾಶಯ ಪಾತ್ರ ಮಾತ ಬೇತ ದಿನಗಳ ಮಾಕ ಭಜನೆ ಕಾರ್ಯಕ್ರಮ ಆರಂಭ ಪುನಚನ ಈ ಸಂದರ್ಭ ನಮ್ಮೊಟ್ಟಿಗೂ ಪುನಚನ ನಳಿನ್ ಕುಮಾರ್ ಕಟ್ಲ ಮಾತೆಲ್ಲ ಕಾರ್ಯಕ್ರಮ ಉಪಸ್ಥಿತರು ಪುನಚನ ಸಂಸದರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿದಿದ್ದು ಬೈದರು ಅರ್ನ ಉಡಲ್ದ ಪಾತ್ರ ಮಾತೆಲ್ಲ ಕೇನುಗ ಕೃಷ್ಣನ ಪಾದ ಹೊತ್ತೊಂದು ಚಾವಡ್ಡು ಪುಣಂಚಿತನ ಮಾತ ಬಿನ್ನೆರೆ ಕೃಷ್ಣನ ಭಕ್ತಿದ ಮುಖಾಂತರ ಭಜನೆ ಮಲ್ಪೆರ ಬತ್ತಿನಂಚಿತನ ಮಾತ ಭಜಕೆರೆ ಭಾರಿ ಭಜನೆ ಯಾನಿ ಭಾರಿ ಬರೋಡೆ ಎಂದು ರಾಯಚೂರು ಹಿಡಿದು ಬತ್ತೆ ಬತ್ತಿನ ಉದ್ದೇಶ ಎಂಜಿನ ಪಂಡ ತುಳು ಭಜನೆಗೆ ನೋಡು ದಯ ಪಂಡ ಯಾನು ಭಾರಿ ವರ್ಷ ದೇವೇರನ ಬೇತೆ ಬೇತೆ ಸೇವೆ ಮಲ್ದೆ ಅಂಡ ತುಳು ಭಜನೆದ ಪಂತ ಮಲ್ಪೆರ್ಲಾತಜಿ ತುಳು ಭಜನೆದ ನಿರಂತರ ಕೇಂದ್ರಲಾತಜಿ ಅಂಚಿನ ಅವಕಾಶನು ಇನ್ನು ಕೃಷ್ಣ ಭಜನಾ ಮಂದಿರ ಕುಂಪಳದಾಗ ಮಲ್ದೇರು ನಿಗಳಿಗೆ ಅಭಿನಂದನೆ ಸೋಲು ಮೇಲೆ ಬಂದ ಇಡೇ ಬರೋಡೆ ಒಂದು ರಡ್ ಕಾರಣ ಒಂಜಿ ತುಳು ಭಜನೆಗೆ ನೋಡು ಅಂಚ ಅದು ಬೇಗ ನಿಗಳು ಭಜನೆ ಶುರು ಮಲ್ಪಲ ಏನು ಪಂಡಿನಿ ಎನ್ನ ಭಾಷಣ ಅಂತ ಭಜನೆನೇ ಜಾಸ್ತಿ ಆಡು ರಡ್ನದ ಕುಂಪಳ ಕೃಷ್ಣ ಮಂದಿರ ಎಂಚಿನೇ ಕಾರ್ಯಕ್ರಮ ಮಲ್ತನ್ಲ ಅವೊಂಜಿ ಇತಿಹಾಸಡು ನೆನಪುರಿವಿನಂಚಿನಂತ ಕಾರ್ಯಕ್ರಮನು ಕೃಷ್ಣ ಭಜನಾ ಮಂದಿರದ ಅವು ಧಾರ್ಮಿಕ ಎಪ್ಪಾಡು ಸಾಮಾಜಿಕ ಎಪ್ಪಾಡು ನೆಟ್ಟೊಂಜಿ ಕಾಳಜಿ ಇನ್ನು ಏರ್ಲಾ ಮಲ್ಪೆರ ಆವಂದನೇನು ಇನ್ನು ಬಾಲಕೃಷ್ಣ ಭಜನಾ ಮಂದಿರದಾಗ ಮಲ್ದೇರಿ ಮೂರು ರಡ್ನದಂಜಿನ ಮೂಜಿನದಂಜಿನ ಮಂಡ ಸಂಸ್ಕಾರ ಕೇಂದ್ರೀಕೃತ ಯಾನೊಂಜಿ 15 ವರ್ಷೋಡಿ ಈಗ ಭಜನಾ ಮಂದಿರಕ್ಕೂ ನಿರಂತರ ಬರ್ಪ ಕೃಷ್ಣನ ಜನ್ಮಾಷ್ಟಮಿಗೂ ಬರ್ಪ ಬೇತೆ ಬೇತೆ ಕಾರ್ಯಕ್ರಮಕ್ಕೂ ಬರ್ಪ ಅಂಡ ಮೂಲ ಪ್ರತಿ ಒಂಜಿ ಜೋಕ್ಲೆಗಳ ಸಂಸ್ಕಾರ ಕೊರ್ಪುಣಂಚಿತ್ತನ ವಿಷಯ ಇನ್ನು ಭಾರಿ ಖುಷಿ ಏನಿಂಜ ಮೆರವಣಿಗೆ ಬಂದಾಗ ಎಲ್ಲೆಲ್ಲಿ ಜೋಕುಲ್ಡ ಕೇಸರಿ ಧ್ವಜ ಕೊಡ್ತಾರೆ ಒಂಜಿ ಜೋಕ್ಲೇನು ಸಂಸ್ಕಾರ ಕೊರ್ಪುಣ ಒಂಜಿ ಪರಿವರ್ತನೆ ಇನ್ನು ಆವಡೈನ ಕಾರ್ಯವು ಅಂಚಾದ ಈ ಮೂಜಿ ಕೆಲಸ ಇನ್ನು ಭಾರಿ ಸಂಸ್ಕಾರ ಭಕ್ತಿ ಕೇಂದ್ರೀಕೃತ ಬೊಕ್ಕ ಸಾಧನಾ ಕೇಂದ್ರೀಕೃತ ಈ ಮೂಜಿ ಕೆಲಸ ಅಲ್ಲ ಬಾಲಕೃಷ್ಣ ಮಂದಿರ ಮಲ್ತೊಂದುಂಡು ಅದಕ್ಕೋಸ್ಕರ ಯಾನು ಇನ್ನು ಪೂರ ಕಾರ್ಯನ ಬುಡ್ದು ನೆಟ್ಟು ಬರೋಡೆ ಬಂಡದು ಯಾನು ಬತ್ತೆ ವಿಶಿಷ್ಟವಾದ ಸತೀಶ್ ಕುಂಪಾಲ್ ಬೊಕ್ಕ ಪ್ರವೀಣ್ ಐಕದೀತಿನ ಪುದರ್ ತಂಬೂರಿ ಒಂದು ನೆಕ್ ಬಹಳ ಸಮರ್ಪಿತವಾಯಿ ನೆಂಚಿತ್ತನ ಒಂಜಿ ಪುದರ್ ಏನ ಬೇತೆ ಪೂರ ಪಂತಲೆಗೆ ಬೇತೆ ಬೇತೆ ಪುದರ್ದಿಂದ ತಂಬೂರಿ ಬಂದ್ಪುಣ ಭಜನೆಗೆ ಬಹಳ ಆಧಾರ ನೆಂಚಿತ್ತನ ಪುದರ್ದು ಇದು ಆ ಪುದರೇ ಒಂಜಿ ಆಕರ್ಷಣೆ ಅಂಚಾದ ಈ ಕಾರ್ಯ ಮಲ್ತಿನಂಚಿತ್ತನ ನಿಗಲೆ ಮಾತರೆಗಳ ಅಭಿನಂದನೆ ಸಲ್ಲಿಸೋ ಒಂದು ಪತ್ತು ಸೇರಿನ ಅಪ್ಪೆಲ್ಲೆ ಪೂರ ಕೊಡೋರ ಅಡ್ಡ ಪೂರ ಒಂದು ಭಜನದ ಮುಖಾಂತರ ಭಗವಂತನ ಒಲಿಪೊಲಿ ಬಂದ್ಪುಣ ಕಲಿಯುಗದ ಸತ್ಯ ಅಂಚಾದನ್ ದಾಸೇರ್ನಾಗ್ಲು ಮಾತೇರ್ಲ ಭಜನೆನೇ ಕೇಂದ್ರೀಕೃತ ಮಾತದ ಆರಾಧನೆ ಮಲ್ತೇರು ಅಲ್ಪ ದೇವರನ್ನ ಒಲಿತೇರು ಭಜನೆಗೆ ಶಕ್ತಿಯೇ ತುಂಡು ಒಂದು ಬಂಡ ಪಾರಿ ಕನಕದಾಸೇರ್ನ ಪುರಂದರದಾಸೇರ್ನ ಮಾತ ಉದಾಹರಣೆ ಕೊರುವೇರು ಅಂಡ ಎನ್ನ ದೃಷ್ಟಿಕೋನ ನೆಕ್ಕ ಬೇತೇರ್ನೆಲ್ಲ ಉದಾಹರಣೆ ಕೊಡ್ಚಿ ಎನ್ನ ಉದಾಹರಣೆ ಯಾವ ಯಾನು ಪ್ರತಿ ಶುಕ್ರವಾರ ಯಾನು ಎಂಪಿ ಹಾಕುನೇಟ ಕಾಯಿ ಜಂಕ್ ಪ್ರತಿ ಶುಕ್ರವಾರ ಯಾನು ಕಟೀಲ್ ಭಜನೆ ಒಂದುಂಡು ಆ ಭಜನೆ ಕುಲ್ಲುದು ಭಜನೆ ಮಲ್ತಿನ ಹತ್ರ ಇನ್ನು ಈ ಸ್ಥಾನಕ್ಕೆ ಎತ್ತದು ನಾನು ಓಲು ಭಜನೆ ಎತ್ತಿಲ್ಲ ಎನ್ನ ರಾಗಲ ಸರಿದ್ದಿ ಅನ್ನ ಸಂಗೀತಲ ಸರಿದ್ದಿ ಅನ್ನ ಭಾವಲ ಸರಿದ್ದಿ ಅನ್ನ ಓಲು ಸರಿದ್ದಿ ಅಂಡ ದೇವೇರ್ನ ಭಕ್ತಿ ಬಂದ್ರೆ ಭಾವ ಸಂಗೀತ ಲಯ ತಾಳ ಬಡ್ಚಿ ನಮ್ಮ ಹೃದಯದ ಭಾವನೆಯನ್ನು ಭಜನೆದ ಮುಖಾಂತರ ಭಗವಂತಗೆ ಅರ್ಪಣೆ ಮಲ್ತಂಡ ಯಾವುವು ಆ ಸಾಕ್ಷಿ ನಂಗೆ ಗೊತ್ತಾಗುದು ಅಂಚಾದ ಇನ್ನು ಈತ ಎಡ್ಡ ಸಂಖ್ಯೆಡು ಒಂದು ಎಡ್ಡ ರೀತಿಯ ತುಳು ಭಜನೆದ ಮುಖಾಂತರ ಭಗವಂತನ ಒಲಿಸವನ ತುಳು ಭಜನೆದ ಶಕ್ತಿನ ಸಮಾಜಕ್ಕೂ ತೋರಿಸವನ ಬುಕ್ಕ ನಮ್ಮ ಜಿಲ್ಲೆಡ ರಾಜ್ಯಡೇ ಒಂಜಿ ಪ್ರಥಮವಾಯಿನಂಚಿತ್ತನ ತುಳು ಭಜನಾ ಪಂಥವನ್ನು ಮಲ್ತಿನಂಚಿತ್ತನ ಬಾಲಕೃಷ್ಣ ಮಂದಿರದೊಂದು ಸಾಧನೆ ಬಹಳ ಶ್ರೇಷ್ಠವಾಯಿನ ಅಂದ್ಕೊಂಡು ದಾಖಲೆ ಮಾತರೆಗಳೇ ನಾನು ಅಭಿನಂದನೆ ಸಲ್ಲಿಸ ಬರೋದಲ್ಲ ಯಾರೆಲ್ಲ ಈ ಕಾರ್ಯಕ್ರಮ ಬಿತ್ತ ಚಾವಡಿ ಆತ್ಮೀಯವಾದ ಎದ್ಕೊಂಡೊಂದಲ್ಲ ಜನಗೆ ಒಂಜಿ
ಎಡ್ಡೆಪ್ಪನ ಬೈಕದು ಪೂರೆಲ್ಲ ಎಡ್ಡೆ ಮನಸ್ಸು ಬೈದು ನಕಲು ಈ ಸಂದರ್ಭದ ಗುರುಮೆ ಸುರೇಶ್ ಶೆಟ್ಟರುಳ್ಳೇರು ಆರು ಬಾರಿ ದೂರದ್ದು ನಮ್ಮ ಬೈತೆ ಪ್ರೀತಿದಿದ್ದು ಕಾರ್ಯಕ್ರಮಕ್ಕೆ ಬೈದೇರು ಆರು ಶುಭಾಶಯದ ಪಾತ್ರನ ಈ ಚಾವಡಿನ ಕೊರಡು ಪಡೆದ ಕಾಯಕದಲ್ಲಿ ಕೈಲಾಸವನ್ನು ಕಂಡ ಬದುಕನ್ನು ಕ್ಷಣ ಕ್ಷಣಕ್ಕೂ ನಿಕಷಕ್ಕೊಡ್ಡಿ ಬದುಕನ್ನು ಸಾರ್ಥಕಪಡಿಸಿಕೊಂಡ ಭಗೀರಥ ಶ್ರೀಮಂತಿಗೆ ಬದುಕಿಗಿಂತ ನೆಮ್ಮದಿಯ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರೇ ಎಲ್ಲ ಸಜ್ಜನಿಕೆಯ ವ್ಯಕ್ತಿ ನನ್ನ ಹೃದಯಕ್ಕೆ ಹತ್ತಿರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಅಣ್ಣವರೇ, ರಾಜೇಶ್ ಕಾವೇರವರೇ, ಸನ್ಮಾನ್ಯ ಪಂಡಿತರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧು, ತುತ್ತಿಗಿಂತ ತತ್ವ ಹಿರಿದಂದರಿತು ತತ್ವವನ್ನು ತಲೆಯ ಮೇಲೆ ಹೊತ್ತು ಜನಕಂಜಿ ನಡೆಯದೆ ಮನಕಂಜಿ ನಡೆದ ಮರಣವಿಲ್ಲದ ಮಹಾಂತರಿಂದಾಗಿ ಈ ನಾಡು ದಿವ್ಯತೆಯನ್ನ, ಭವ್ಯತೆಯನ್ನ, ಶ್ರೇಷ್ಠತೆಯನ್ನ, ಜ್ಯೇಷ್ಠತೆಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನು ಕಂಡಿದೆ. ಸ್ನೇಹಿತರೆ ಹೇಳ್ತಾರೆ, ತ್ಯಾಗರಾಜರ ಗಾನ, ವಾಲ್ಮೀಕಿ ಕವನ, ರಾಮನಡಿಟ್ಟ ನೆಲ, ಭೀಮನುಸುರಿದ ಗಾಳಿ, ವ್ಯೋಮದಿ ಭಗೀರಥನ್ ತಂದ ಸುರತಟಿನಿ, ಸೋಮನಂ ಪೆತ್ತ ಕರಲ್. ಇಂಥ ಹಿರಿಮೆಗರಿಮುಳ್ಳಂಥ ನಾಡು, ಅದಕ್ಕೆ ಪೂರಕವಾಗಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂಥ ಈ ನಾಡಿನ ಸಂತ ಶ್ರೇಷ್ಠರು, ಶರಣ ಶ್ರೇಷ್ಠರು, ವಚನ ಶ್ರೇಷ್ಠರು, ವೈದಿಕ ಶ್ರೇಷ್ಠರು. ಸ್ನೇಹಿತರೆ, ದೇವ ಮಂದಿರ, ಭಜನೆ, ಹೋಮ ಹವನಾದಿಗಳು ಮನುಷ್ಯನನ್ನ ವ್ಯಾವಹಾರಿಕ ಜಗತ್ತಿನ ಮೇಲಕ್ಕೆತ್ತಿ ಆತನನ್ನ ಅಲೌಕಿಕ ಬದುಕಿನ ತಮ್ಮಕ್ಕ ಮಾಡಿ ನಿಲ್ಲಿಸ್ತವಂತೆ. ಅವು ಖಂಡಿತ ಕಾಣದ ಅಲ್ಲಿ ಅವುಗಳಲ್ಲ, ಕಾಣುವ ಇಲ್ಲಿಯ ಈ ಇಹದ ಬದುಕಿನ ಅಂತ ಹೇಳಿ ನಾವು ಮನಗಾಣಬೇಕಂತೇಳಿ. ಹಾಗಾದರೆ ಜೀವಾತ್ಮ ಮತ್ತು ಪರಮಾತ್ಮ ನಡುವಿನ ಅನುಸಂಧಾನ ಅದು ಭಜನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಭಜನೆ ವಿಚಾರ ಬಂದಾಗ ಬಹುಶಃ ನಾವು ಜಾತಿ ಮತ ಪಂಥವನ್ನು ಮೀರಿ ನಿಂತಾಗ ಅದು ಭಜನೆ ಆಗ್ತಂತೆ. ಹೇಳ್ತಾರೆ, ಅದು ಕೂಡಲ ಸಂಗಮ ಆಗ್ತಂತೆ, ಆ ದರೆ ಧರ್ಮಸ್ಥಳ ಆಗ್ತಂತೆ, ಬದುಕು ಸ್ವರ್ಗ ಆಗ್ತಂತೆ, ಜೀವನ ಉತ್ಸವ ಆಗ್ತಂತೆ. ಆ ಥರದ ಒಂದು ಸಂಭ್ರಮಾಚರಣೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಆಗ್ಲೇ ಹೇಳಿದಾಗೆ ಈ ನಾಡಿಗೊಂದು ಪರಂಪರೆ ಇದೆ. ಹೇಳ್ತಾರೆ, ವೇದಗಳ ದರ್ಶನವ ಲೋಕದೆದುರಲ್ಲಿ ತೆರೆದು ಬದುಕಿನುನ್ನತ ಗತಿ ಔದಾರಿ ಮೆರೆದು ನೆಲೆಗೊಳಿಸಿ ನೀತಿಗಳ ನಿರ್ಮಿಸಿದ ಧರ್ಮಪಥ ಎದುರಿಸಿದ ಕಾಲದ ಸವಾಲುಗಳ ಅನವರ್ತ ಎನ್ನುವಂತೆ ಈ ನಾಡಿಗೆ ಒಂದು ಧರ್ಮ ಪರಂಪರೆ ಇದೆ, ಈ ನಾಡಿಗೆ ಒಂದು ಸಂತ ಪರಂಪರೆ ಇದೆ, ಈ ನಾಡಿಗೊಂದು ಕ್ಷಾತ್ರ ಪರಂಪರೆ ಇದೆ, ಈ ನಾಡಿಗೊಂದು ದಾರ್ಶನಿಕ ಪರಂಪರೆ ಇದೆ, ಈ ನಾಡಿಗೊಂದು ಸತ್ಯ ಪರಂಪರೆ. ಸ್ನೇಹಿತರೆ, ಅದು ಕೇಳ್ತಾರೆ, ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವತ್ತೀರ್ಥ, ಹರಿವ ನಿಲಿತಾಣ ತೀರ್ಥ ಅನ್ನುವಂತೆ ಅದೆಲ್ಲವನ್ನು ಮೀರಿದ ಬದುಕು ಅದು ನಮ್ದಾಗ್ಬೇಕಂತೆ. ನಮ್ಮ ದೇಹವೇ ದೇವಾಲಯ ಆಗ್ಬೇಕಂತೆ. ಹೇಳ್ತಾರೆ, ತನುವನ್ನು ಪೀಠವನ್ನಾಗಿಸಿ, ಮನವನ್ನು ಮಂಟಪವನ್ನಾಗಿಸಿ, ಕೈಬೆರಳುಗಳನ್ನೇ ಕದಳಿಯನ್ನಾಗಿಸಿ, ಕೊರಳನ್ನೇ ಶಂಖವನ್ನಾಗಿಸಿ, ನೇತ್ರಗಳನ್ನೇ ಜ್ಯೋತಿಯನ್ನಾಗಿಸಿ, ಕೈಗಳನ್ನೇ ಚಾಮರವನ್ನಾಗಿಸಿ ನಮ್ಮೊಳಗಿನ ನಾನು ಎನ್ನುವುದನ್ನು ನೈವೇದ್ಯವನ್ನಾಗಿಸಿದಾಗ ಈ ನಾಡಿನಲ್ಲಿ ಯಮನು ರಾಮನಾಗಬಲ್ಲ, ಜೀವನು ದೇವನಾಗಬಲ್ಲ, ಮಾನವ ಮಾಧವನಾಗಬಲ್ಲ ಅಂತ ಭರವಸೆಯನ್ನು ನಮ್ಮ ಪೂರ್ವಜನನ್ನು ಕಟ್ಟಿಕೊಟ್ಟಿದ್ದಾರೆ. ಸ್ನೇಹಿತರೆ, ಹೇಳ್ತಾರೆ, ಬಹುಶಃ ನಮ್ಗೆ ಗೊತ್ತಿದೆ, ನಮ್ಮ ತಂದೆ ಯಾರು ಗೊತ್ತಿದೆ, ನಮ್ಮ ಅಜ್ಜ ಯಾರು ಗೊತ್ತಿದೆ, ಕೆಲವರಿಗೆ ನಮ್ಮ ಮುತ್ತಜ್ಜ ಯಾರು ಗೊತ್ತಿದೆ, ಅದರ ಅಚ್ಚಿಗೆ ನಾವು ಏನೂ ಅಲ್ಲ. ಅದು ಕೇಳ್ತಾರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನಿಗೆ ಮಂಕುತ್ಯಮ ಎನ್ನುವಾಗಿ ಈವರೆಗೆ ನೀ ತುಳಿದ ಮಣ್ಣನ್ನು ಇನ್ನೇನು ಅದು ತುಳಿಯದೆ ನಿನ್ನೆನ್ನುವ ರೀತಿಯಲ್ಲಿ ಖಂಡಿತ ಆ ಒಂದು ಸತ್ಯವನ್ನು ನಾವು ತಿಳಿಬೇಕಂತೆ. ಆತ್ಮೀಯರೇ, ಬದುಕು ಪಯಣ ಅದು ಕೇವಲ ಮಸಣವರೇ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಇರ್ತಂತೆ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡೆ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಇವತ್ತು. ಅದು ಕೇಳ್ತಾರೆ, ಮಾತು ಮೌನಗಳ ನಡುವೆ ಏದುಸಿರು ಬಿಡುವ ಬದುಕು ಪಯಣ, ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಂಕಟನ ಆವರ್ತನ ಎನ್ನುವಂತೆ, ಕಾಮನ ಬಿಲ್ಲಿನಂತೆ ಕ್ಷಣಿಕವಾದ ಸಿರಿತನ, ಶರತ್ಕಾಲದ ಮೇಘದ ಚಂಚಲತೆಯಂತೆ ಯೌವನ, ಹುಲ್ಲ ಮೇಲಿನ ಮಂಜಿನ ಹನಿಯಂತೆ ಜೀವನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ಬಯಲಲ್ಲಿ ಹುಟ್ಟಿ, ಬಯಲಲ್ಲಿ ಬೆಳೆದು, ಬಯಲಲ್ಲಿ ಬಯಲಾಗಿ ಹೋಗುವಂಥ ಬಯಲ ಬದುಕು, ಅದರ ನಡುವೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ, ಸಾಮಾಜಿಕವಾದ ತನ್ನ ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ, ಆಧ್ಯಾತ್ಮಿಕವಾಗಿ ಆತನ ಚಿಂತನೆ ಏನು ಎನ್ನುವುದನ್ನು ಈ ಸಮಾಜ ಬಗೆ ಬಗೆಗೆ ನೋಡ್ತಾ ಅಂತೆ. ಅದು ಕೇಳ್ತಾರೆ, ನಾವು ಕೇವಲ ಕರ್ಣ ಮಾತ್ರ, ಶೃಂಗಾರ ಕೃತಕ, ಬಂಗಾರ ಕ್ಷಣಿಕ,
ಬಡಿವಾರದ ಬಾಳಿದ್ಯಕ್ಕೆ ನೀನಿತ್ತ ಕಾಯ ನಿನ್ನ ಕೈಲೆ ಮಾಯ ಆಗೋದು ಹೋಗೋದು ನಿನ್ನ ಕೈಲಿ ಎನ್ನುವಂತೆ ನಾವು ಕೇವಲ ಕಾರಣ ಆ ದೈವ ಎನ್ನುವುದನ್ನು ಮರಿಬಾರದಂತೆ. ಆದ್ಮೇಲೆ ಜಾಸ್ತಿ ಮಾತಾಡಿದ್ರೆ ಹೊತ್ತಲ್ಲ, ಬಹಳ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡಿದ್ದೀರಾ. ನಿಮ್ಮ ಪ್ರೀತಿಗೆ ಧನ್ಯೋಸ್ಮಿ ಅಂತ ಮಾತನ್ನು ಹೇಳ್ತಾ ಒಂದ್ ಕಡೆ ಹೇಳ್ತಾರೆ, ಧರ್ಮ ನಿಲೆಯುವ ಕಾಣೆ ಕರ್ಮಜಾಲವ ಕಾಣೆ ಅದು ಬುದ್ಧಿ ಹಚ್ಚಿಕೆನ ಮಾತು ಭವದಲ್ಲಿ ಕಾಣೆ ಪ್ರೀತಿ ಅಂತ ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತ ಮಾತನ್ನು ಹೇಳ್ತಾ ಅತ್ಯಂತ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೇನೆ. ಅದಕ್ಕೋಸ್ಕರ ಅನಂತ ವಂದನೆ ಸಹಿತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಲ್ಪ ಬಂದಲೆ ಈ ಕಾರ್ಯಕ್ರಮದ ಎಂಕಲ ತಂಬೂರಿ ಭಜನಾ ಸ್ಪರ್ಧೆನ ಆರ್ಬೇತಾಯ್ಕ ಚಲನಚಿತ್ರ ನಟರ್ನಕ್ಲದಪ್ಪು ಭಜಕರು ಬೇರೆ ಬೇತಕ್ಲ ಪ್ರಮೋದ ತಂದಿತ್ತ ಐತೊಟ್ಟು ನಮ್ಮ ಮಂದಿರದ ಸದಸ್ಯರ್ಲ ಐಕ ಪೂರಕವೈನಂಚಿನ ಭಕ್ತಿ ಗೀತೆ ಎಲ್ಲ ರಚನೆ ಮಲ್ತದ್ದು ಯೂಜಿ ಯೂಟ್ಯೂಬ್ ಬುಡ್ಪುನಂಚಿನ ವ್ಯವಸ್ಥೆ ಮಲ್ತ ಏಮನ ಪ್ರಚಾರದ ದೃಷ್ಟಿಡ್ ಅವಜಿ ಬಾರಿ ಪೊರ್ಲ ಕಂಡದ ತಂಬೂರಿ ಭಜನಾ ಸ್ಪರ್ಧೆದ ಒಜಿ ತಂಬೂರಿದ ನಾದನ ಸಂಗೀತದ ಮೂಲಕ ಕೊರ್ನಂಚಿನ ಈಗ ಮಂದಿರದ ಆಡಳಿತ ಮಂಡಳಿ ಸದಸ್ಯರಂಚಿನ ಜಗದೀಶ್ ಆಚಾರ್ಯರಿಗೆ ನಮ್ಮ ಸನ್ಮಾನ್ಯ ಸಂಸದರ ಶಾಲು ಪಾರ್ದು ಗೌರವ ಮಲ್ಪೋಡು ಮನದ ವಿನಂತಿ. ಜಗದೀಶ್ ಆಚಾರ್ಯ. ಇದು ವಿಶೇಷವಾದ ಸಹಕಾರ ಮಲ್ತದ ನಲ್ಲ ಸಹಕಾರ ಮಲ್ಪ ಅಂದೆ ಎಂಕ್ಲೆಗೆ ಪೂರ್ತಿ ಸಹಕಾರ ಕೊರ ದಯಪಂಡ ಈ ಒಂಜಿ ಕಾರ್ಯಕ್ರಮ ಮಲ್ಪೊಡುನಾಂಡ ಬಾರಿ ಮಲ್ಲ ಪ್ರಮಾಣದ ಕಾಸದ ವ್ಯವಸ್ಥೆ ಪೋಡು ದಯಪಂಡ ಈ ಕೊರೋನಾದ ಸಂದರ್ಭ ಎರಡೆಲ್ಲ ಕಾಸಿಜ್ಜಿ ಒಂಜಿ ಬಾರಿ ಮಲ್ಲ ರಿಸ್ಕ್ ದೇತೊಂದು ಈ ಕಾರ್ಯಕ್ರಮನ ಮಲ್ದ ತಿರ್ತು ಇನ್ನು ಮಲ್ತನೇಕೆ 1,42,000 ರೂಪಾಯಿ ಕೂರ್ಮಾಗೆ ಆತಂದೆ ಪೂರ ಎಂಚನ ಮೂಲು ಈರು ಪನ್ಲಕನೆ ನಲ್ಲ ಎಂಚಿನ ಯೋಚನೆ ಮಲ್ತು ನಾವು ಬಾರಿ ಶೋಕುಡು ಆಪುನು ಮಾತೆಲ್ಲ ಸಹಕಾರ ಕೊಡ್ತಾರೆ. ಐಟ್ ಪ್ರಕಾಶ್ ಶೆಟ್ಟಿ ಎಂಕ್ಲಿಗೆ ವಿಶೇಷವಾದ ಸಹಕಾರ ಕೊಡ್ತಾರೆ. ಅರಿಗ್ಲ ಒಂಜಿ ಶಾಲು ಪಾಡ್ದು ಇರು ಗೌರವಿಸೋಡಂದಕ್ಕೆ ಮೊದಲು ಈ ಕಾರ್ಯಕ್ರಮದ ಮುರಂಗಡ್ತನ ಜನ ತುಳು ಭಜನಾ ಪಂತಡ್ 15 ಟೀಮುಡ್ ಒಂಜಿ ಟೀಮು ಸುರುತಿನ ಪರವಡ್ ಅವು ಸಹಜನೆ ಅಂಚಿನ ಹತ್ರ ಈ ಸಂದರ್ಭಡು ಐಟ್ ವೈಯಕ್ತಿಕ ಪ್ರಶಸ್ತಿ ನಿಂಗೆ ಘೋಷಣೆ ಮಂತದ ಉತ್ತಮ ಹಾರ್ಮೋನಿಯಂ ವಾದಕ ಶಿವರಂಜನಿ ಸುರತ್ಕಲ್ದ ಸುದೇಶ್ ಹೊಸಬೆಟ್ಟು ನೇರ ಬರ್ತದ ಎಂಗಲ್ ಕೊರಪನಂಚಿನ ಯೋಜಿ ಗೌರವವನ್ನು ಸ್ವೀಕಾರ ಮಲ್ಪಡ ಪಡ ವಿನಂತಿ. ಭಜಕ ಪ್ರಶಸ್ತಿ ಸುರೇಶ್ ಆಚಾರ್ಯ ಹಳೆ ಅಂಗಡಿ ಶಿವರಂಜನಿ ಸುರತ್ ಕಲಾರಿದೆ ತೊಂದು ಪಡೆದ ವಿನಂತಿ ಅರಿತೇರು. ಉತ್ತಮ ತಬಲಾ ವಾದಕ ಪ್ರಶಸ್ತಿ ಶ್ರೀಕಾಂತ್ ನಾಯಕ್ ಪುತ್ತೂರು ಅರೆ ಬೊಕ್ಕ ಬತ್ತದ ಸೇರುವೇರು. ತಂಬೂರಿ 2,000 ಇರುವ ಆಂಜನಕಲೆ ವಿಭಾಗದ ಸುರುತ ಗೆಂದನಂಚಿನ ತಂಡ ಸುಬ್ರಹ್ಮಣ್ಯ ಭಜನಾ ಮಂದಿರ ನೀರು ಮಾರ್ಗ ಬಲೆ ಅವೆಲ್ಲಕನ ಆಕರ್ಷಕವಾಯಿನಂಚಿನ ಇನಾಮು ಅವೆಲ್ಲಕನೆ ಆಕರ್ಷಕವಾಯಿನ ಸರ್ಟಿಫಿಕೇಟ್ ಲಕ್ಷ ವೀವರ್ಸ್ ಆಯ್ನಂಚಿನ ಒಂಜಿ ಭಜನೆ ಎಪ್ಪಲ ಪಿಕ್ಚರ್ ಹಾಕ್ನಕ್ಲಿಗೆ ಎತ್ತು ಭಜಕೆರೆಗಳ ವೀವರ್ಸ್ ಉಲ್ಲೇರ್ ಪನ್ಪನೆ ತೋಜಾದು ಕೊಡ್ತೇರು. ಪಿಕ್ಚರ್ ಹಾಕ್ನಕ್ಲಿಗೆ ಬೊಕ್ಕ ಕ್ರಿಕೆಟ್ ಪ್ಲೇಯರ್ ನಕ್ಲತ್ತು ಭಜಕೆರೆಗಳ ಆಯ್ನಾತು
ಎಲಿತಮಿತ್ತು ಹುಲ್ಲೊಂದು ಲೋಕರುಮೆ ಮೆರೆಯಿನ ಗಣಪತಿ ದೇವೇ ಪಾದವು ಅಡ್ಡಬೂರುನುವೆ स्वामी गणपति महागणपति स्वामी गणपति महागणपति देव गणपति स्वामी गणपति महागणपति तर तर रागा तरर महागणपति तर तर रागा तरर महागणपति मल्ल गणपति मल्ल गणपति आने मोने मल्ल बंदी आने मोने मल्ल बंदी उच्चु सुगे मोतिनो कोटुंडु निन्न महिमेगे स्वामी गणपति महागणपति स्वामी गणपति महागणपति निन्न महिमेगे देव गणपति स्वामी गणपति महागणपति परशिवने उन्नादिन गौरी गणपति महाशक्ति पार्वती नमान गणपति 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 परशिवने उन्नादिन गौरी गणपति महाशक्ति पार्वती नमान गणपति शिवगणादि भूतोले अधिपति शिवगणादि भूतोले अधिपति मुक्कोटि स्वामी गणपति स्वामी गणपति स्वामी गणपति स्वामी गणपति महागणपति स्वामी गणपति महागणपति निन्न महिमेगे गणपति स्वामी गणपति महागणपति तर तर रागा तरर महागणपति तर तरर महागणपति ಎಲ್ಲಿತಮಿತ್ತು ಕುಲ್ದಿ ಮಲ್ಲ ಗಣಪತಿ ಎಲ್ಲಿತಮಿತ್ತು ಕುಲ್ದಿ ಮಲ್ಲ ಗಣಪತಿ ಆನೆ ಮೋನೆ ಮಲ್ಲ ಬಂದಿ ಆನೆ ಮೋನೆ ಮಲ್ಲ ಬಂದಿ ಉಚ್ಚು ಸುತ್ತುಗೆ ಮೂಜಿ ಲೋಕ ಕೋಟಿಂಡು ನಿನ್ನ ಮಹಿಮೆಗೆ ಸ್ವಾಮಿ ಗಣಪತಿ ಮಹಾಗಣಪತಿ स्वामी गणपति महागणपति निन्न महिमेगे देव गणपति स्वामी गणपति महागणपति स्वामी गणपति महागणपति स्वामी गणपति महागणपति ಬೊಕ್ಕಲ ಪಂತೇರಿ ರಂಗನ ತುಯ್ಯನದೆಲ್ಲ ಅಚಿರ ರಡ್ನೆ ಇನಾಮ ಗೆಂದನಂಚಿನ ತಂಡ ಶಿವರಂಜನಿ ಸುರತ್ಕಲ್ ಶಿವರಂಜನಿ ಸುರತ್ಕಲ್ಗೆ ನಮ್ಮ ಸಂಸದರು ಇನಾಮನ್ನು ಕೊರಡು ಪಡೆದ ವಿನಂತಿ ಶಿವರಂಜನಿ ಸುರತ್ಕಲ್ ನೆತ ಹೊಸಬೆಟ್ಟು ಸುದೇಶ್ ಹೊಸಬೆಟ್ಟು ಉತ್ತಮ ಹಾರ್ಮೋನಿ ವಾದಕ್ಕೆ ಪ್ರಶಸ್ತಿಲ ಗೆಂದನಾರು 5,000 ರೂಪಾಯಿ ಪಣವು ರಡ್ನೆ ಇನಾಮು ಅವೆಲಕನೆ ಪ್ರಶಸ್ತಿ ಪತ್ರ ಅವೆಲಕನೆ ನೆಂಪುದ ಕಾಣಿಕೆದ ಹೊರಟು ಈ ಒಂಜಿ ಗೌರವವನ್ನು ಸಂದಾಯ ಮಲ್ತೊಂದಿಲ್ಲ
25 ವರ್ಷದ ಬೊಕ್ಕ ನೆನಪಾಪುನು ತುಳುನಾಡು ತುಳು ಭಜನೆ ಮಲ್ತನ ಪಂತೊಂದು ಮಲ್ತನಂಚಿನ ಏರುಂದು ಅಪ್ಪ ಬಾಲಕೃಷ್ಣ ಮಂದಿರ 25 ವರ್ಷದ ಬಕ್ಕಲ್ಲ ಒಂಜಿ ಅಚ್ಚುಕಾಟ ಅದು ಪುದರ್ ಬರ್ಪುನಂಚಿನ ಒಂಜಿ ಸಂಸ್ಥೆ ಅಂದು ಪಣೋಲಿ ಬರ್ಪೆ ವರ್ಷ ಈ ಒಂಜಿ ಇಂಕಲ ಬಾಲಕೃಷ್ಣ ಮಂದಿರಕ್ಕೆ ಬೊಳ್ಳಿ ಪರ ಬರ್ಪೆ ವರ್ಷ ಬೊಳ್ಳಿ ಪರಪಲ ಆಯರುಂಡು ಆ ಸಂದರ್ಭಲ ಹೊಸ ಆಲೋಚನೆ ಹೊಸ ದೇಕಿಡು ಹೊಸ ಕಾರ್ಯಕ್ರಮ ಮಲ್ಪನಂಚಿನ ಆಲೋಚನೆ ಎಂಕಲ ಬಿಟ್ಟುಂಡು ಚಿನ್ನದ ದುಮ್ಮುಗು ಮಾತೆರೆಗಳ ಧನ್ಯವಾದ ಸಂಧ್ಯ ಮಂತೊಂದು ಮಾತೆರೆಗಳ ಧನ್ಯವಾದ ಸಂಧ್ಯ ಮಂತೊಂದು ಕಾರ್ಯಕ್ರಮ ಮುಗಿತಲ್ಲ ದೀಪ ನನ್ನ ದುಮ್ಮುಗು ಭಜನಲ್ಲ ಶಾಲ್ಪ ಬಂದುಲೆ ಈ ಕಾರ್ಯಕ್ರಮ ತಂಡೋಲಿ ಈಗ ಬೈದಂಡು ನಮ್ಮ ಎಡ್ಡೆ ಕಜ್ಜಗು ಪೋಂದುಲ್ಲ ಶಶಿರಾಜ್ ಕಾವೂರ್ ಈ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾದ ನಮ್ಮೊಟ್ಟಿಗೂ ಉಳ್ಳರು ಶಶಿರಾಜ್ ಕಾವೂರ್ ಆರು ನಮ್ಮ ಮಾತೆರೆಗಳ ಗೊತ್ತುಪ್ಪು ಬೇತೆ ಬೇತೆ ತುಳು ಪದಕಲಿನ ರಚನೆ ಮಲ್ತನಂಚನ ಒಂಜಿ ಓ ಅಪುರ್ಲುಯೆ ಪ್ರೇಮನಾತೆ ಪಾಸ್ ಆತೆ ಪಂಡ್ರಪಣ ಪದನು ಪುರ ಬರೆತನಾರು ಮಾರಿಮಲ್ಲ ರಚನೆಕಾರರು ಸಂಗೀತದ ರಚನೆಕಾರರು ಮಸ್ತ್ ಪದಕಲೇನೆ ಬರೆತ್ಪುನ ಮೂಲಕ ತುಳು ಅಪ್ಪೆನ ಒಂಜಿ ಸೇವೆ ಮಲ್ಪನಂಚಿನ ಶಶಿರಾಜ್ ಕಾವೂರು ಈಗ ಅಕ್ಕೇರಿಗಾನಕ ಈಗಲು ಗೌರವ ಮಲ್ಪನ ಇರ್ತಲ್ಲ ಸುರುಕಿ ಹಾಕಲು ಕುಲ್ಲು ನಂಚಿನ ಸೀಟಿಗೆ ಪೋನಕನೆ ಗೌರವ ಸಂಧಾವನ ಮುಂಚಿನ ಕಾರ್ಯಕ್ರಮಕ್ಕೆ ಪೋಂದಿಲ್ಲ ಅರೆಗೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಗೌರವ ಅರ್ಪಣೆ ಮಲ್ಪಡ ಪಣ್ಣದು ವಿನಂತಿ ವಾಪರ್ಲುಯೇ ಪ್ರೇಮನಾತೆ ಪಾಸ ಆತೆ ಕಲೆ ಕಲೆ ಕುಲ್ಲೆಟ್ಟು ಮೇಲಾಯಿನ ಪನ್ಪನ ಜನ ಪದಲ್ಲ ಆರೆ ಬರೀತಾರೆ ಐತಟ್ಟಿಗೆ ಆರು ಒಂಜಿ ವಕೀಲಿರಲ್ಲ ಅದು ಕೆಲಸ ಮಂತೊಂದಿಲ್ಲೇರು ವಕೀಲಿರಲ್ಲ ಅದುಲ್ಲೇರು ವೃತ್ತಿಡು ಅರೆಗೆ ಗೌರವ ಸಂದೇಹ ಮಂತೊಂದಿಲ್ಲ ನಡತನಂಚಿನ ಆಂಜನಕಲ ಭಜನಾ ಪಂಥ ಮಾರಿ ಕಷ್ಟದ ತೀರ್ಪುಗಾರಿಕೆ ಮಲ್ಪೇರನೆ ಕಷ್ಟದ ಕೆಲಸ ಆಂಡ ಐನು ಎಂಕುಲು ಎಂಚ ತೀರ್ಪುಗಾರ ಮಲ್ಪೇರ ಅಂದ್ ಆಂಡ ಐನು ನಮ್ಮ ಒಂಜಿ ಬೊಂಡ ಬರಲ್ಲ ಕಾರತದ ಬರ್ದು ರಪ್ಪ ಐನು ತೀರ್ಪುಗಾರಿಕೆ ಮಲ್ತನಂಚಿನ ಒಂಜಿ ಪೆರ್ಮೆ ಎಂಕಲ ಅರುಣ್ ಉಲ್ಲಾಲ್ಗೆ ಸಂದೇಹ ಮಲ್ಪಡ ಐನು ಪಂಡ ಐನು ಒಂಜಿ ಬಾರಿ ವರ್ಣನೆ ಮಲ್ತದಿರ ಪಂಡ ಏತು ಶೋಕ ವರ್ಣನೆ ಮಲ್ತದಿರ ಪಂಡ ಇಜಿ ಯಾನು ಮುರಲ್ಲ ಪಂತೆ ಅಜ್ಪೋರ್ಸದ ಪ್ರಾಯದ ಕ್ಲಿಗ್ಲಾ ಒಂದು ಎಂಜಿ ಎಲ್ಲಿ ಪ್ರಾಯದ ಜವನೆ ಆತು ಶೋಕು ಶಬ್ದ ಭಂಡಾರ ಆರ್ನ ತರಿಟುಪ್ಪುಡು ನಾಡ ಏತು ದಿನನಿತ್ಯಲ ಏತು ಅಕಲು ಪುಸ್ತಕ ಸಾಹಿತ್ಯನು ಓದೊಂದುಪ್ಪೇರು ಅಂಚಿನ ಅಧ್ಯಯನ ಮಲ್ತೊಂದುಪ್ಪೇರು ಪನ್ಪನೆಗೆ ಉದಾಹರಣೆ ಮಿತ್ರ ಏನಂಚಿನ ಅರುಣ್ ಉಳ್ಳಾಲ್ ಇಂಥ ಮುಖ್ಯ ತೀರ್ಪುಗಾರ ಆರ್ಲ ಕೆಲಸ ಮಲ್ಪೇರಲೇರು ಅರೆಗ್ಲ ಈ ಸಂದರ್ಭಡು ಗೌರವ ಮಲ್ಪೋಡು ಪಂಡದು ವಿನಂತಿ ಮಲ್ಪ ಬಾಲಕೃಷ್ಣ ಮಂದಿರದ ಅಕಲ ಕುಟುಂಬನೇ ಬಾಲಕೃಷ್ಣ ಮಂದಿರಡು ಕೆಲಸ ಮಲ್ತೊಂದು ಬತ್ತನಕಲು ಆಂಜಿ ನೆಲೆಟ್ ಅರೆಲ್ಲ ಈ ಸಂದರ್ಭಡು ಗೌರವ ಮಲ್ತೊಂದು ರಚನ ಕಾರ್ಯಕ್ರಮಗೂ ಪೋಂದಿಲ್ಲ ಇಂದಾಜೆ ದಯಪಂಡ ಅಲ್ಲಿ ಕಲ್ತನಚ್ಚಿನ ವಿದ್ವತ್ ಹಂಚೊಂಡು ಅಲ್ಲಿ ಸಂಗೀತಡು ಜೂನಿಯರ್ಡು ಕರ್ನಾಟಕ ರಾಜ್ಯಡೆ ಫಸ್ಟ್ ರ್ಯಾಂಕ್ ಬೈದು ನಾಲ್ ಅಂಚಿನ ಇನ್ನೀತ ಸಂದರ್ಭದಲ್ಲಿ ಒಂಜಿ ಗುರುತಿಸೋಣ ಅಂಚಿನ ನಮ್ಮ ಕೆಲಸ ಪನ್ನೊಂದು ಅಲ್ಲಿನ ತೀರ್ಪುಗಾರಿಕೆ ಮಲ್ಪೆರುಲ್ಲ ಅಲ್ಲೆಲ್ಲ ಈ ಸಂದರ್ಭ ನಮ್ಮ ಗೌರವ ಮಲ್ತೊಂದಿಲ್ಲ ಸುದೀಕ್ಷಾ ಆರ್ ಪೂಜಾರಿ ಅರ್ನ ಬೊಕ್ಕ ಕೆನರಾ ಕಾಲೇಜ್ ಪ್ರಥಮ ವರ್ಷದ BCom ಕಲ್ತೊಂದು ಪುನಾಲ್ ಸಂಗೀತಡು ರಾಜ್ಯಡೆ ಸುರೂತ ಇನಾಮ್ ಗೆಂದನಂಚಿನ 99% ಅಂಕ ಬರೆದನಂಚಿನ ಸಂಗೀತಡು ಜೂನಿಯರ್ಡು ತೇರ್ಗಡೆ ಆತನಾಲ್ ಅಂಚಿನ ಹತ್ರ ಆಲ ಈ ಸಂದರ್ಭಡು ಗೌರವ ಮಲ್ತೊಂದಿಲ್ಲ ಸುರುತ ತಂಡ ತಯಾರಲ್ಲಿ
ಪಡೆಯಲು ಪಾರ್ವತಿ ಚಿತಿ ಮಗನ ಪಡೆಯಲು ಪಾರ್ವತಿ ಅಂಚಿತಿ ಬಾಲೆಗುಂಬುದ ಆರತಿ ಅಂಚಿತಿ ಬಾಲೆಗುಂಬುದ ಆರತಿ ಚಿತಿ ಮಗನ ಪಡೆಯಲು ಪಾರ್ವತಿ ಚಿತಿ ಮಗನ ಪಡೆಯಲು ಪಾರ್ವತಿ ನರಮನ್ಯ ಕಾಯುಗು ಆನೆದ ಮೋನೆಗೆ ಗುರಿಗೆದ ಬಂದಿಗೆ ಮರಿತ ಕಟ್ಟಿಗೆ ನರಮನ್ಯ ಕಾಯುಗು ಆನೆದ ಮೋನೆಗೆ ಗುರಿಗೆದ ಬಂದಿಗೆ ಮರಿತ ಕಟ್ಟಿಗೆ ಮಗನ ಪಡೆಯಲು ಪಾರ್ವತಿ ಅನುಚಿತಿ ಬಾಲೆಗಳು ತುಂಬುದ ಆರತಿ ಎನ್ನಿಚಿತಿ ಮಗನ ಪಡೆಯಲು ಪಾರ್ವತಿ ಮಗನ ಪಡೆಯಲು ಪಾರ್ವತಿ ಬ್ರಹ್ಮಚಾರಿ ಎಲ್ಲೆ ಮಡಿಮೆಗೆ ಬುದ್ಧಿಲ ಸಿದ್ಧಿಲ ಕಾತುಲೆರಿಗೆ ಈ ಬ್ರಹ್ಮಚಾರಿ ಎಲ್ಲೆ ಮಡಿಮೆಗೆ ಬುದ್ಧಿಲ ಸಿದ್ಧಿಲ ಕಾತುಲೆರಿಗೆ ಗೆಜ್ಜೆನು ಕಟ್ಟದಂದು ನಲಿಪುನ ಮಲ್ಲಿಗೆ ಗೆಜ್ಜೆನು ಕಟ್ಟದಂದು ನಲಿಪುನ ಮಲ್ಲಿಗೆ ಸುತ್ತಲ ಭೂತಗಣು ಕುಲೆ ಪುಂಡುಗೆ ಚಿತಿ ಮಗನ ಪಡೆಯಲು ಪಾರ್ವತಿ ಅನ್ಚಿತಿ ಬಾಲೆಗಳು ತುಂಬುದ ಆರತಿ ಚಿತಿ ಮಗನ ಪಡೆಯಲು ಪಾರ್ವತಿ ಬೂಡಾಂಡವಿಟ್ಟೂರ ಮಲ್ಲು ಬುಡುಬೆಗೆ ಸುಗಿತುಂಡ ವಿಷ್ಣುನು ಕಟ್ಟು ಪಾರಾವೆಗೆ ಬೂಡಾಂಡವಿಟ್ಟೂರ ಮಲ್ಲು ಬುಡುಬೆಗೆ ಸುಗಿತುಂಡ ವಿಷ್ಣುನು ಕಟ್ಟು ಪಾರಾವೆಗೆ ಶಿವ ಪಾರ್ವತಿಯರೇ ಮೋಕ್ಷದ ಬಗೆಗೆ ಶಿವ ಪಾರ್ವತಿಯರೇ ಮೋಕ್ಷದ ಬಗೆಗೆ ಶಿವ ಪಾರ್ವತಿಯರೇ ಮೋಕ್ಷದ ಬಗೆಗೆ ಶಿವ ಪಾರ್ವತಿಯರೇ ಮೋಕ್ಷದ ಬಗೆಗೆ ಭಕ್ತರೇ ಗೋಲಿಯೂನ ಬಾಲೆ ಮನಸ್ಸಿಗೆ ಚಿತಿ ಮಗನ ಪಡೆಯಲು ಪಾರ್ವತಿ ಅನ್ಚಿತಿ ಬಾಲೆ ತುಂಬುದ ಆರತಿ ಚಿತಿ ಮಗನ ಪಡೆಯಲು ಪಾರ್ವತಿ ಅನ್ಚಿತಿ ಬಾಲೆ ತುಂಬುದ ಆರತಿ
ದೇವಿ ಜಗದೀಶ್ವರಿ ದೇವಿ ಜಗದೀಶ್ವರಿ
ನಮ್ಮ ನಂದ ಗೋಕುಲ ನಿಧಿ ಓಲುಲ್ಲೆ ಬೇಗ ಪರ ರೂಪನಯನ ನಮ್ಮ ನಂದ ಗೋಕುಲ ನಿಧಿ ಓಲುಲ್ಲೆ ಬೇಗ ಪರ ನವಶಕ್ತಿ ಮಹಿಳಾ ಭಜನಾ ಮಂಡಳಿ ಕುಳಾಯಿ ಮುಕ್ಲೆಗ್ ಅಭಿನಂದನೆ ಬಬ್ಬು ಸ್ವಾಮಿ ಒಂಚೂರು ಉಂತಲೆ ಬಬ್ಬು ಸ್ವಾಮಿ ತಂಡ ಒಂಜರು ಕೊಡರ ನಿಕ್ಲೆಗ್ ಪನ್ಪ ಟೈಮ್ ನಿಖಲ ಸಮಯದ ಅವಧಿ ಸ್ಟೇಜ್ ಮಿತ್ತರ್ನಕ 20 ನಿಮಿಷದ ಅವಧಿ ಆರಂಭ ಆಪುಂಡು ಅಂಚಿನ ಹತ್ರ 15 ನಿಮಿಷನಕ ಒಂಜಿ ಸೂಚನಾ ಬೆಲ್ ಬರ್ಪುಂಡು 20 ನಿಮಿಷನಕ ಪೂರ್ತಿ ರಡ್ಡು ಬೆಲ್ ಬರ್ಪುಂಡು ಜಾಗಂಟದ ಶಬ್ದ ಬರ್ಪುಂಡು ಈ ಕಾರ್ಯಕ್ರಮಡು ತುಳು ಭಜನ ಪಂಡಕ
ಮಾತ ವಿದಟ್ಲ ಜನಕುಲು ಬರೋಂದೆತ್ತೇರು ಮುರಾನೆ ದಿಂಚಲ ಗಣ್ಯರ್ನಕ್ಲು ಐಟ್ಲ ಒಂಜಿ ಮಾಮಲ್ಲ ಗಣ್ಯ ನಮ್ಮೊಟ್ಟಿಗೆ ಒಂಜಿ ಭಜನೆ ತೋಂದುಲೇರು ಏರ್ ಬಲ್ಲೆಗೆ ಏರ್ ಧಾರ್ಮಿಕ ದತ್ತಿ ಸಚಿವರು ಅವೆಲ್ಲ ಕನೆ ಜಿಲ್ಲೆದ ಉಸ್ತುವಾರಿ ಸಚಿವರ ಅಂಚಿನ ಕೋಟ ಶ್ರೀನಿವಾಸ ಪೂಜಾರ್ಲ ಒಂದು ಸಾಮಾನ್ಯ ಜನರ್ಲಾಕ ನಮ್ಮೊಟ್ಟಿಗೆ ನೀ ಬತ್ತದು ಭಜನೆ ಸ್ವೀಕ್ಷಣೆ ಅರ್ನ ಜೀವನ ಅಂಚನೆ ಸಾಮಾನ್ಯನೇ ಒಂಜಿ ಗೂಡಂಗಡ್ಲ ಚಾಪಾರ ಪೇರು ಅಂಚಿನ ಸಾಮಾನ್ಯ ಮನುಷ್ಯ ಇನ್ನೊಂಜಿ ನಮ್ಮ ತುಳು ಭಜನಾ ಪಂತಾಡ್ಗೆ ಬತ್ತದು ಸೇರೊಂದು ಕೋಟ ಶ್ರೀನಿವಾಸ ಪೂಜಾರ್ಲು ಸನ್ಮಾನ್ಯ ಉಸ್ತುವಾರಿ ಸಚಿವರು ಜಿಲ್ಲೆದ ಉಸ್ತುವಾರಿ ಸಚಿವರು ತುಳುನಾಡಲ್ಲಿ ಮೊದಲು ಸರ್ ಜಗಲಿ ಅಂತ ಇತ್ತು ಅದೇ ಮಾದರಿಯಲ್ಲಿ ಈ ಕಾರ್ಯಕ್ರಮದ ಕೋಟ ಗ್ರಾಮದ ಸೋಮನಾಥ ದೇವರನ್ನು ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿ ನಮ್ಮ ಈ ಒಂದು ತುಳು ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಂದಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಸಚಿವರು ಮತ್ತು ವಿಶೇಷವಾಗಿ ಉಸ್ತುವಾರಿ ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಭಜನಾ ಇಲಾಖೆಗೆ ಶಕ್ತಿಯನ್ನು ತುಂಬಿರುವಂಥ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಾನು ನಿಜವಾಗಿ ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳಬೇಕು, ಈ ವೇದಿಕೆಯಲ್ಲಿ ನಾನು ಇವತ್ತು ಎಲ್ಲಿಯಾದರೂ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದಕ್ಕೆ ನಿಜವಾಗಿ ಕೋಟ ಶ್ರೀನಿವಾಸ ಪೂಜಾರರೇ ಕಾರಣ. ಅಷ್ಟು ಮಾನಸಿಕವಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಯಲ್ಲಿ ಒದ್ದಾಡುವಂಥ ಸಂದರ್ಭದಲ್ಲಿ ನನಗೆ ಮಾನಸಿಕವಾಗಿ ಧೈರ್ಯ ಕೊಟ್ಟು ಸಮಾಜದಲ್ಲಿ ಮುಂದಕ್ಕೆ ಹೋಗು ಕೆಲಸ ಮಾಡು ಎನ್ನುವ ಒಂದು ಬುದ್ಧಿ ಮಾತನ್ನು ಹೇಳಿ ನನ್ನನ್ನು ಮುಂದೆ ತಗೊಂಡು ಹೋದಂಥ ಯಾವತ್ತೂ ನನ್ನ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ನನ್ನ ಹಿರಿಯರಾದ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಈ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಸೇರಿಸಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಇವತ್ತು ಸೇರಿಸಿದ್ದೇನೆ. ನನ್ನ ಮಾತು ಸಾರ್ಥಕ ಆಯಿತು. ಯಾಕೆಂದರೆ ಅವರೊಟ್ಟಿಗೆ ನಿರಂತರ ಕೆಲಸ ಮಾಡುವಾಗ ನನಗೆ ನನ್ನ ಮಿತ್ರರು ಹೇಳೋದುಂಟು, ಅವರ ಹತ್ರ ಕಲೀಲಿಕ್ಕೆ ನಾವು ತುಂಬ ಉಂಟು. ಯಾಕೆಂದರೆ ಸಾಮಾನ್ಯ ವ್ಯಕ್ತಿಯಾಗಿ ಸರಳ ವ್ಯಕ್ತಿಯಾಗಿ ಪಂಚಾಯತ್ ರಾಜ್ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆ ಯಾವುದೇ ಇಲಾಖೆ ಕೊಟ್ಟರು ಅದನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ತಾಕತ್ತಿರುವಂಥ ರಾಜ್ಯದ ಒಬ್ಬ ನಾಯಕ, ಹಿಂದುಳಿದ ವರ್ಗ ಒಬ್ಬ ನಾಯಕ ಇದ್ದರೆ ಅದು ಕೋಟ ಶ್ರೀನಿವಾಸ ಪೂಜಾರಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಜಿಲ್ಲೆಯಲ್ಲಿ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಮುಂದೆ ಇಟ್ಟುಕೊಂಡು ಎಲ್ಲವನ್ನ ನಿಭಾಯಿಸುವಂಥ ಶಕ್ತಿ ಇರುವಂಥದ್ದು. ಒಂದ್ಸಲ ಸುರೇಶಣ್ಣ ನಮ್ಮ ಮಿನಿಸ್ಟರ್ ಆಫೀಸಿಗೆ ಬಂದರೆ ಒಂದು ಸಲ ಅವರು ಬರ್ತೇನಂತ ಹಿಂದಿನ ದಿನದಕ್ಕೂ ಗೊತ್ತಾದರೆ ಆಯ್ತು, ಅಲ್ಲಿ ಕಾದು ಕೂತ್ಕೊಳ್ತಾರೆ. 200-300 ಜನ ಕಾದು ಕೂತ್ಕೊಳ್ತಾರೆ. ಎಲ್ಲರ ವಿಶೇಷ ಇರುವಂಥದ್ದು, ಯಾರು ಮುಂದೆ ಬಂದಿದ್ದಾರೆ ಅವರ ಹತ್ರ ಸ್ವಲ್ಪ ಮಾತಾಡೋದು, ಯಾರು ಹಿಂದೆ ನಿಂತಿದ್ದಾರೆ ಅವರ ಸಮಸ್ಯೆಯನ್ನು ಆಲಿಸಲಿಕ್ಕೆ ಅವರೇ ಎದ್ದು ಹೋಗ್ತಾರೆ ಸೀದಾ. ಯಾರು ಕೂಡ ಕೆಲವು ಸಲ ಯಾರು ಗಟ್ಟಿ ಇದ್ದಾರೆ ಅವರೆಲ್ಲ ಎದುರು ಬರ್ತಾರೆ, ಪಾಪದವರೆಲ್ಲ ಹಿಂದೆ ಇರ್ತಾರೆ. ಅವರಿಗೆ ನಿಜವಾಗಿ ಒಬ್ಬ ಪಾಪದನ ಬಡವನ ಕಷ್ಟ ಅವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಆ ಸೀಟಿನಿಂದ ಎದ್ದು ಸೀದಾ ಪಾಪದವರ ಹತ್ತಿರ ಹೋಗ್ತಾರೆ. ಅಷ್ಟು ಸರಳ ವ್ಯಕ್ತಿತ್ವ ಮತ್ತು ಅವರಿಗೆ ಅಷ್ಟು ಬಡ ಜನರ ಬಗ್ಗೆ ಅವರಿಗೆ ಕಾಳಜಿ ಇದ್ದದನ್ನು ನಾವು ಕಣ್ಣಾರೆ ಒಟ್ಟಿಗೆ ಇದ್ದು ನೋಡಿದ್ದೇವೆ. ಈ ಜಿಲ್ಲೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಎಲ್ರಿಗೂ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಕಷ್ಟ ಆಗಬಾರದು ಎನ್ನುವ ಒಂದು ಹಿನ್ನೆಲೆಯಲ್ಲಿ ದೇಶದ ಇತಿಹಾಸದಲ್ಲಿ ಸಪ್ತಪದಿ ಎನ್ನುವ ಒಂದು ಹೊಸ ಐತಿಹಾಸಿಕ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಈ ರಾಜ್ಯದಲ್ಲಿ ಬಡ ಜನರಿಗೆ ವಿಶೇಷವಾಗಿ 40,000 ರೂಪಾಯಿಯ ಅವರಿಗೆ ಬಂಗಾರ, ಅವರಿಗೆ ಸೀರೆ, ಅವರಿಗೆ ತಾಳಿ ಎಲ್ಲವನ್ನ ಸರ್ಕಾರದಿಂದ ಕೊಡುವಂಥ ಕೆಲಸವನ್ನ ಧಾರ್ಮಿಕ ದತ್ತಿ ಮಂತ್ರಿಯಾಗಿ ಕೋಟ ಶ್ರೀನಿವಾಸ ಪೂಜಾರಿ ಮಾಡಿದ್ದಾರೆ. ದುರಾದೃಷ್ಟವಶಾತ್ ನಾನು ನಮಗೆ ತುಂಬ ಕಡೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ಅವರು ಹೇಳಿದರು. ನಾನು ಎಲ್ಲ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋಗಿದ್ದೆ. ಆದರೂ ಕೂಡ ಈ ಕೊರೋನಾದ ಮಾರಿಯಿಂದಾಗಿ ಬಡ ಜನರಿಗೆ ಸಿಗುವುದನ್ನು ಅದು ಕಿತ್ತುಕೊಂಡಿದೆ. ಅದು ಬೇಸರ ಆಗುವುದು. ಯಾಕೆಂದರೆ ಅದು ಇಡೀ ದೇಶದಲ್ಲಿ ಐತಿಹಾಸಿಕವಾದ ಬಡ ಜನರ ಕಾರ್ಯಕ್ರಮ ಆಗಿತ್ತು. ನಾನು ನಿಮಗೆ ನೆನಪು ಮಾಡೋದು, ನಾವು ದೇವರ ಎದುರುಗಡೆ ಕುಂಕುಮ ಇಡ್ತೇವೆ. ಅದು ಆ ಕುಂಕುಮ ನಮ್ಮ ಸಾಂಸ್ಕೃತಿಕವಾಗಿ ನಾವು ಅದಕ್ಕೆ ಎಂತ ಹೇಳೋದು, ಈ ಕುಂಕುಮ ಕೆಮಿಕಲ್ ಮಿಕ್ಸ್ ಇಲ್ಲದ ರಾಸಾಯನಿಕ ಈ ವಸ್ತು ಮಿಶ್ರಿತ ಅಲ್ಲದ ಸಾಮಾನ್ಯ ನಮಗೆ ಹಣೆಗೆ ಹಚ್ಚಿದ್ರೆ ಯಾವುದೇ ರೀತಿಯ ತೊಂದರೆ ಬಾರದ ರೀತಿಯಲ್ಲಿ ಕುಂಕುಮ ದೇವಸ್ಥಾನದ ಎದುರುಗಡೆ ಇಡಬೇಕು ಅಂತ ಯೋಚನೆ ಮಾಡಿ ಸರ್ಕಾರದಿಂದ ನಿರ್ದೇಶನ ಕೊಟ್ಟಂತ
ಒಬ್ಬ ಮಂತ್ರಿ ಇದ್ರೆ ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆ ರೀತಿಯ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಪಾರದರ್ಶಕವಾಗಿ ಈ ಜಿಲ್ಲೆಯಲ್ಲಿ ದೇವಸ್ಥಾನಗಳಿಗೆ ಕೋಟಿ ಕೋಟಿ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಸಂಸದರು ರಾಜ್ಯಾಧ್ಯಕ್ಷರು ಹೇಳುದುಂಟು, ರಾಜ್ಯದಲ್ಲಿ ಕಾಮಧೇನು ಅಂದರೆ ಯಡಿಯೂರಪ್ಪ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು ನಮ್ಮ ಜಿಲ್ಲೆಗೆ ಕಾಮಧೇನು ಯಾರ ಅಂದರೆ ಅದು ಕೋಟಾ ಶ್ರೀನಿವಾಸ್ ಪೂಜಾರಿ. ನಮ್ಮ ಮಂದಿರಕ್ಕೆ ಸತ್ಯನಾರಾಯಣ ಮಂದಿರಕ್ಕೆ ಮಹಾದೇವಿ ಭಜನಾ ಮಂದಿರಕ್ಕೆ ಇಲ್ಲಿಗೆ ಕೂಡ ವಿಶೇಷವಾದ ಅನುದಾನವನ್ನು ಕೊಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಎಲ್ಲ ಕಡೆ ಧಾರ್ಮಿಕ ದತ್ತಿ ಇಲಾಖೆಯನ್ನು ಬೆಳೆಸುವುದರ ಜೊತೆಗೆ ನಮ್ಮ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಸೋಮೇಶ್ವರ ದೇವಸ್ಥಾನಕ್ಕೆ ಕೂಡ ನಮ್ಮ ಚಂದ್ರಹಾಸ್ ಪಂಡಿತ್ ಹೌಸ್ರೆ ನಮ್ಮ ಚಂದ್ರಹಾಸ್ ಪಂಡಿತ್ ಹೌಸ್ ಅವರೆಲ್ಲ ನಮ್ಮೆಲ್ಲರ ವಿನಂತಿಯ ಮೇರೆಗೆ ಅಲ್ಲಿಗೆ ಕೂಡ 20 ಲಕ್ಷ ರೂಪಾಯಿಯನ್ನು ಮಾನ್ಯ ಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಸಹಕಾರ ಮಾಡುತ್ತಾ ನಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡು ನಮ್ಮನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಬೆಳೆಸುವ ಒಂದು ಕಾಯಕವನ್ನು ಮಾಡುವಂಥ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರರು ನಮ್ಮ ಎದುರುಗಡೆ ಇದ್ದಾರೆ. ಈ ರೀತಿಯ ನಾನೊಂದ್ಸಲ ಅವರೊಟ್ಟಿಗೆ ವಿಮಾನದಲ್ಲಿ ಹೋಗುವ ಒಂದು ಸಂದರ್ಭದಲ್ಲಿ ಹೋಗುವಾಗ ಒಬ್ಬರು ನಮ್ಮ ಉತ್ತರ ಪ್ರದೇಶದ ಒಬ್ಬರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ಯಾವುದಾದ್ರೂ ಮಂತ್ರಿ ಈ ಥರ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಉಂಟಾ ಮಾರ್ರೆ, ಇಂಥ ಒಂದು ಸರಳ ಸಜ್ಜನಿಕೆ ಮಂತ್ರಿ ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದರೆ ನಮಗೆ ನಿಜವಾಗಿ ಆಶ್ಚರ್ಯ ಆಗ್ತದೆ. ಅಂಥ ಒಂದು ಸರಳ ಸಜ್ಜನಿಕೆಯ ನಮ್ಮ ರಾಜ್ಯದ ಮಂತ್ರಿಗಳು ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರನ್ನ ಅವರಿಗೆ ಹೇಳಿದರೆ ಇನ್ನೂ ಸಹ ತುಂಬ ಉಂಟು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಬಾಲಕೃಷ್ಣ ಮಂದಿರ ಮತ್ತು ಸೇರಿರುವಂಥ ಎಲ್ಲ ಭಜಕರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ನಮ್ಮ ಜಿಲ್ಲೆಯನ್ನ ಒಳ್ಳೆ ರೀತಿಯಲ್ಲಿ ತಕೊಂಡು ಹೋಗಂತ ಸಂದರ್ಭದಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಮತ್ತು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರಾಗಿ ಈ ಜಿಲ್ಲೆಗೆ ಯಾವುದೇ ರೀತಿಯ ಆಪತ್ತು ಬಾರದ ರೀತಿಯಲ್ಲಿ ನಿಭಾಯಿಸಿರುವಂಥ ಒಂದು ಕೆಲಸವನ್ನು ಅತ್ಯಂತ ಸಂಭ್ರಮದಿಂದ ಅತ್ಯಂತ ಹೃದಯಪೂರ್ವಕವಾಗಿ ಶ್ಲಾಘನೆ ಮಾಡುವಂಥದ್ದು, ಅವರಿಗೆ ಗೌರವ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಈ ಊರಿಗೆ ಅವರಿಗೆ ಬಂದಂಥ ಸಂದರ್ಭ ನಾನು ಅನೇಕ ಬಾರಿ ಯೋಚನೆ ಮಾಡಿದೆ, ಅವರಿಗೆ ಒಂದ್ಸಲ ಗೌರವ ಕೊಡಬೇಕು ಅಂತ. ಅವರೇ ನಮಗೆ ಕೊಟ್ಟದ್ದು ಹೊರತು ನಾವು ಅವರಿಗೆ ಏನು ಕೊಡಲಿಕ್ಕೆ ಆಗುವುದಿಲ್ಲ, ಅಷ್ಟು ಕೊಡುವಷ್ಟು ನಾವು ಶಕ್ತಿವಂತರು ಕೂಡ ಅಲ್ಲ. ಆದರೂ ಕೂಡ ನಮ್ಮ ಗೌರವವನ್ನು ಕೊಡುವಂಥದ್ದು, ಅಂಥ ಮೇರು ವ್ಯಕ್ತಿತ್ವಕ್ಕೆ ಗೌರವ ಕೊಡುವಂಥದ್ದು ನಮ್ಮ ಕರ್ತವ್ಯ. ಅವರು ಮುಂದೆ ಕೂಡ ಈ ರಾಜ್ಯದ ಒಬ್ಬ ಪ್ರಭಾವಿ ಮಂತ್ರಿಯಾಗಿ ಈ ರಾಜ್ಯದಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸುವ ರೀತಿಯಲ್ಲಿ ನಮಗೆಲ್ಲರಿಗೂ ನಿರಂತರ ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮ ಕೊಡಲಿ ಅಂತ ಹೇಳಿ ಒಂದು ಸಣ್ಣ ನಮ್ಮದೊಂದು ವಿನಂತಿ ಸರ್, ನೀವು ಒಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ನಮ್ಮ ಚಾರ್ ಕೊಡಿ ಒಂದು ಸಣ್ಣ ಗೌರವ ನಿಮಗೆ, ಅದನ್ನು ನಾವು ಅತ್ಯಂತ ಪ್ರೀತಿಯಿಂದ ಕೊಡುವಂಥದ್ದು, ಅದನ್ನು ನೀವು ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಬಾಲಕೃಷ್ಣ ದೇವೇರ್ನ ಪ್ರಸಾದ ರೂಪವಾದ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ನಮ್ಮ ಮಾತೆರಲ ಅಭಿಮಾನದ ಗೌರವವನ್ನು ಸಂದಾವನಚಿನ ಪುರ್ತುಡುಲ್ಲ ನಮ್ಮ ಇಡೀ ಅರೆಗೆ ಎಂಕಲ ಮಂದಿರಾಗ ಈ ಒಂದು ಸಾಂಸ್ಕೃತಿಕವಾದ ಎಂಕಲ ಮಂದಿರ ಸಾಂಸ್ಕೃತಿಕವಾದ ಬುಳೆವುಡುಂದಾಂಡ ಐಕೆ ಮಾಸ್ತ್ ನಮ್ಮ ಧಾರ್ಮಿಕ ದತ್ತಿ ಇಲಾಖೆದಲ ಸಹಕಾರ ಉಂಡು. ಐಟ್ ಧಾರ್ಮಿಕ ದತ್ತಿ ಇಲಾಖೆನ ಹಿಂದುಲ್ಲ ಪರಕ್ಯದ ಡಬ್ಬೆದ ಕಾಸು ಹಿಂದುಲ್ಲ ದೇವಸ್ಥಾನ ಮಠ ಮಂದಿರಗೆ ಬೊಕ್ಕ ಭಜನಾ ಮಂದಿರಗೆ ಪೋಡ್ ಪಂಪನ ಸಂಕಲ್ಪ ಮಂತದ್ದು ಮಾತೆಕಲ ಅನುದಾನ ಕೊರ್ತನಂಚಿನ ಪೆರ್ಮೆದ ಧಾರ್ಮಿಕ ಸಚಿವರಿತ್ತಿನ ಅವು ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರನ್ನು ಪಣಿಯರ ಬಾರಿ ಪೆರ್ಮೆ ಹಾಕೊಂಡು ಅಭಿಮಾನ ಪೂರ್ವಕವಾದ ನಮ್ಮ ಮಂದಿರದ ವತಿಯಿಂದ ಅವರಿಗೆ ಗೌರವದ ಅಭಿನಂದನೆ ಮಲ್ತೋದಿಲ್ಲ. ಇಂಚಿತ್ತಿ ಮಮಲ್ಲ ಸಂಸ್ಥಿತ ಬೂಡು ಅಂಚನೆದ ಬಲಿ ಮೂರ್ತಿದ ಶೈಲಿದ ಒಂಜಿ ಲೆಂಪುದ ಕಾಣಿಕೆ
ಅರ್ನ ಫೋಟದ ಒಂದು ಗೌರವದ ನೆಂಪುದ ಕಾಣಿಕೆಯನ್ನು ಕೊರದು ಇಲ್ಲಿಗೆ ಸಂದಾಯ ಮಂತೊಂದಿಲ್ಲ. ಈ ಒಂದು ಸಂದರ್ಭಡ್ ನಮ್ಮ ಮಾತರ್ನಲ್ಲ ಕರ್ತವ್ಯ ಮಸ್ತ್ ಜನ ಭಜಕೇರು ಪೂರ ಬೈದಾರೆ, ಮಸ್ತ್ ಜನ ನಮ್ಮ ಊರ್ದಾಗ್ಲು ಪೂರ ಬೈದಾರೆ. ಯಾನ್ ಈ ಮಂದಿರದ ಅಧ್ಯಕ್ಷ ಆದ ನಮ್ಮ ಬೇತೆ ಕಾರ್ಯಕ್ರಮಗಳನ್ನು ಜೋಡಣೆ ಮಲ್ಪನ ಸಂದರ್ಭಡ್ ನಮ್ಮ ಸ್ವಾಭಾವಿಕವಾದ ಸಂಘಟನಾತ್ಮಕವಾದ ಈ ಮಂದಿರ 24 ವರ್ಷ ಅಂಡು ಎಲ್ಲಂಜಿ ಬರ್ಪಿನ ವರ್ಷ 25 ವರ್ಷ ಆಪುಂಡು. ಎಂಚಿತ್ತು ನಾವು ಒಂಜಿ ಕಷ್ಟ ಕಾಲಡ್ ಈ ಮಂದಿರದ ಚಟುವಟಿಕೆಯನ್ನು ಎಂಕ್ಲು ಮಾತೆಲ್ಲ ಸೇರ್ದು ಮಲ್ದ. ಎಂಚಿತ್ತಿನ ಕಷ್ಟ ಕಾಲಡಿ ಈ ಮಂದಿರನ ಸ್ಥಾಪನೆ ಮಲ್ದ. ಸತ್ಯ ಪನೋಡ್ದಾಂಡ ದೂರ ದೂರ ಬೈದಾರೆ. ಈ ಮಂದಿರ ದೇವೇರನ ಸಂಕಲ್ಪ, ಶ್ರೀಕೃಷ್ಣ ಪರಮಾತ್ಮನ ಸಂಕಲ್ಪ. ಈ ಜಾಗಡ್ ಒವ್ವ ಆಯರ ಇತ್ತಂಡು, ನಮ್ಮ ಧರ್ಮದ ಹತ್ತಂದನ ಒವ್ವ ಆಯರ ಇತ್ತಂಡು, ಜನನೇ ಮೂಲ ಇಜ್ಜಾಂಡು, ಖಾಲಿ ಜಾಗುಲು ಇತ್ತಂಡು, ಮುಲ್ಪ ದಾಲ ಓವೇ ವ್ಯವಸ್ಥೆ ಇಜ್ಜಾಂಡು. ಎಂಕ್ಲು ವರ್ಷ ಗೊರ ಎಂಕ್ಲ ಇಲ್ಲಾಗೆ ಮುಲಿಕನಾಯರ ಬರ್ಪುನ ಬುಂಡ ಬಕ್ಕ ಎನ್ನ ಅಜ್ಜಿನೊಟ್ಟಿಗೆ ಬರ್ಪುನ ಬಂಡ ಇಲ್ಲದ ಸಂಖ್ಯೆನೇ ಇಜ್ಜಾಂಡು. ಅಂಚಿತ್ತಿನ ಅವಳು ಕುಂಟಲದ ಗುಡ್ಡದಲ ಕೆತ್ತನಂಚಿನ ಊರು ಇನಿ ಕುಂಪಲ ಇಡೀ ದೇಶ ವಿದೇಶಡ್ ಇನಿ ಜಗತ್ತಡೆ ಕುಂಪಲದ ಪೂದರೆ ಇಡೀ ರೈಸುನ ಲೆಕ್ಕಾಂಡು. ಬೇತೆ ಚಟುವಟಿಕೆ ಮಲ್ತೊಂದು ಸಾರ್ವಜನಿಕ ಜೀವನದ ನಮ್ಮ ಅಭಿವೃದ್ಧಿ ಕೆಲಸ ಆದಪ್ಪು, ಸಾಂಸ್ಕೃತಿಕమైన ಅಂಚಿನ ಕೆಲಸ ಆದಪ್ಪು, ಸಾಮಾಜಿಕ ಕೆಲಸ ಆದಪ್ಪು, ಪ್ರತಿ ಒಂಜಿ ಕೆಲಸಲೆಲ್ಲ ನಮ್ಮ ಸಮಾಜದ ಜನಕುಲು ನಮ್ಮ ಜನಕುಲು ಪನ್ಪುನ ರೀತಿಯಲ್ಲಿ ನಮ್ಮ ಕೆಲಸ ಮಲ್ತೊಂದು ಬೈದ. ಕೊರೋನಾ ಪ್ರಾರಂಭ ಆಯ್ನಂಚಿನ ಸಂದರ್ಭಡ್ ಇಡೀ ಕುಂಪಲಡ್ ನಮ್ಮ ಮಾತೆರ್ಲ ಹೊರ ಎನ್ನಿದಿತ್ತ ಈ ಕುಂಪಲಗು ವಲ್ಲ ಕೊರೋನಾ ಪನ್ಪುನಂಚಿನ ಒಂಜಿ ಮಾರಿ ಬತ್ತಂದಾಂಡ ಏತು ತೊಂದರೆ ಆವ ಪನ್ಪುನಂಚಿನ ಬಾರಿ ಗಂಭೀರ ಸಮಸ್ಯೆಲೆಡ್ ಮಾತೆರ್ಲ ಒದ್ದಾಡಂದಿತ್ತನಂಚಿನ ಸಂದರ್ಭ ತೂತ ನಮ್ಮ ಆ ಸಂದರ್ಭಡ್ ನಮ್ಮ ಎಡ್ಡ ರೀತಿ ನಿಭಾಯಿಸುನಂಚಿನ ಪ್ರಯತ್ನ ನಮ್ಮ ಮಾತೆರ್ಲ ಮಲ್ದ. ಈ ಊರುಡು ಮಾತ ಜನಕ್ಲೆಗ್ಲ ಒಂಜಿ ಕಿಂಚಿತ್ ದಾದಾನ್ಲ ಕೊರ್ಪುನಂಚಿನ ಪ್ರಯತ್ನ ಮಲ್ದ. ಐಟಿ ಯಶಸ್ಸು ಆತ ಅಂತ ಪನ್ಪುಜಿ ಮಾತೆರೆಗ್ಲ ಸಂತೃಪ್ತಿ ಆಪನ್ಲ ಬಂತಿಜಿ ಅಂಡ ಒಂಜಿ ಕರ್ತವ್ಯ ಪನ್ಪುನ ನೆಲೆಟಿ ಎಂಕುಲು ಮಲ್ಪನಂಚಿನ ಪ್ರಯತ್ನ ಮಲ್ದ. ಐದು ಪಕ್ಕ ಈ ವಿಷಯ ಹಿಡಿದು ಕೊರೋನಾ ಹಿಡಿದು ವಾಪಸ್ ಬರಡು ಜನಕುಲು ಪೂರೆಲ್ಲ ಒಂಜಿ ಸಾಮಾಜಿಕ ವ್ಯವಸ್ಥೆ ಹಿಡಿದು ದುಂಬಿತ್ತಿನ ಲೆಕ್ಕನೆ ವರ ಆವಡು ಸಮಾಜಡ್ ಮಾತ ಜನಕ್ಲೆಲ್ಲ ವರ ಒಟ್ಟೊಟ್ಟಿಗೆ ಸೇರ್ಸಾವಡು ಪನ್ಪುನ ಲೆಕ್ಕಡ್ ನಮ್ಮ ಸೇರ್ಸದ ಐಕ್ ಮಲ್ಲ ಕಾರಣ ಇನ್ನಿ ಎಲ್ಲ ಮಾಸ್ಕ್ ಪಾಡ್ದಿದ್ದೀರಿ ಎಕ್ಕಡ್ಲ ಬಂಡೆ ನಮ್ಮ ಹಿಡಿದು ಪಿದಾಯಿ ಬತ್ತ ಅಂದರ್ಥ. ಮಾಸ್ಕ್ ಪಾಡಂದೆ ಕೊರೋನಾದ ವಿರುದ್ಧ ನಮ್ಮ ಗೆಂದದ ಅಂದರ್ಥ. ಆ ಗೆಂದದನೇ ಕೊರ ಕ್ಲಾಪ್ ಬಟ್ಟಲೆ ಪೂರ ಇಡೀ ಜಗತ್ತೇ ಗೆಂದದ ನಮ್ಮ ಕಾಲಿ ಕುಂಪಲತ್ತು ಮಾತ ಮೇಟ್ಲ ಗೆಂದೋಟ್ ನಮ್ಮ ಕೊರೋನಾಗೆ ಎಲ್ಲ ಪೋಡಿಯರಬಲ್ಲಿ ಅಂಡ ಸರ್ಕಾರದ ನಿಯಮಾವಳಿಗೆ ನಮ್ಮ ಖಂಡಿತವಾದ ಬದ್ಧರ ಅದು ಒಪ್ಪೋಡು ಆಯ್ತು. ಒಟ್ಟಿಗೆ ನಮ್ಮ ಆಲೋಚನೆ ಇತ್ತಂದ್ರೆ ನಮ್ಮ ಧರ್ಮಸ್ಥಳಡ್ ಮಂಜುನಾಥ ಸ್ವಾಮಿನ ಆ ಸಾನ್ನಿಧ್ಯಡ್ ವೀರೇಂದ್ರ ಹೆಗ್ಡೇರ್ ಭಜನಾ ಕಮ್ಮಟ ಮಲ್ಪನ ಮುಖಾಂತರ ಈ ದಕ್ಷಿಣ ಕನ್ನಡ ಜಿಲ್ಲೆದ ಅವಿಭಜಿತ ಜಿಲ್ಲೆಡ್ ಎತೋ ಜನಕುಲು ಇನ್ನು ಎದುರುಕುಲ್ದು ನಕ್ಲು ನೆಟ್ಲ ಮಸ್ತ್ ಜನ ನಿಕ್ಲು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಭಜನಾ ಕಮ್ಮಟಡ್ ಭಾಗವಹಿಸಿನ ಕಾರಣಗೋಸ್ಕರ ಭಜನೆ ಪನ್ಪುನಕುಲು ಆದುಪ್ಪೆರ್ಯಾರು. ಐತ ಚಟುವಟಿಕೆದ ಆಧಾರದ ಮಿತ್ತು ನಮ್ಮ ಸಾಂಸ್ಕೃತಿಕವಾದ ಬುಲೆದುಪ್ಪೆರ್ಯಾರು. ಆ ಕಾರಣಗೋಸ್ಕರ ಎಂಕುಲು ಮೂಲ ಆಲೋಚನೆ ಮಲ್ತ ನಂಗೆ ಓವು ಮಲ್ಪಲಿ ಪಂಡ ಭಜನೆ ಮಲ್ಪೋಡು. ಭಜನೆದ ಮುಖಾಂತರ ಈ ಊರುನು ನನವರ ಲಕ್ಕದ ಉಂತಾವಡು ಪನ್ಪನ ಕಾರಣಗೋಸ್ಕರ ಯೋಚನೆ ಮಲ್ತನಂಚಿನ ಸಂದರ್ಭಡ್ ಪ್ರವೀಣ್ ಪಂಡೆ ಎಡ್ಡೆ ಕೆಲಸ ನಮ್ಮ ಮಲ್ಪಗ ಐಕ್ ಪೂರಕವಾದ ತಂಬೂರಿ ಪನ್ಪನಂಜಿ ಪುದರ್ನ ಪ್ರವೀಣ್ ದೀಪನ ಮುಖಾಂತರ ಇಡೀ ವಿಶ್ವಗೆ ಇನಿ ತಂಬೂರಿ ಎಡ್ಡ ರೀತಿದ ಪಸರಿಸಿನ ಪ್ರಯತ್ನ ಅಂಡ್ ಐಕ್ ಮಸ್ತ್ ಜನ ನಮ್ಮ ಆತ್ಮೀಯರು ಕಾಣೆ ಎಕಡೆ ಜಗದೀಶರ್ಲ ಐಕ್ ಪದ್ಯ ಪನ್ಪನ ಮುಖಾಂತರ ಮಸ್ತ್ ಜನ ಇನಿ ಕೃಷ್ಣಪ್ಪನ ತೋಡು ಮಸ್ತ್ ಜನ ಇನಿ ಬೇರೆ ಏರೆ ಅರುಣುಲ್ಲ ನೇಕ್ ಸ್ವರ ಸೇರ್ಸದು ಮಸ್ತ್ ಜನ ನೇಕ್ ಸಪೋರ್ಟ್ ಮಲ್ದೇರು ಸರ್. ನಮಗೆ ಅಮೇರಿಕಾದಿಂದ ಹಿಡಿದು ಎಲ್ಲ ಕಡೆಯಿಂದ ವಿದೇಶಗಳಿಂದ ಅವರು ಹೇಳಿದರು ನಿಮ್ಮ ತುಳುವಿನ ಬಗ್ಗೆ ಈ ರೀತಿಯ ಒಂದು ಕಾರ್ಯಕ್ರಮ ನೀವು ಮಾಡ್ತೀರಲ್ಲ, ನಿಜವಾಗಿ ನಿಮ್ಮ ಯೋಚನೆ ಮತ್ತು ಯೋಜನೆ ಅತ್ಯಂತ ಶ್ರೇಷ್ಠ ಯೋಜನೆ. ನಮಗೆ ನಿಜವಾಗಿ ಈಗ ಮಾಡುವಾಗ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ಕೊರೋನಾದಿಂದ ಹೊರ ಬರುವಂಥ ಸಂದರ್ಭದಲ್ಲಿ ಎಲ್ಲರ ಹತ್ರ ಅನುಕೂಲ ಇಲ್ಲ. ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದ ಕಾರಣಕ್ಕೋಸ್ಕರ ದೇಶ ವಿದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ. ಆದರೆ ಅದಕ್ಕೆ ಹೆಸರು ಕೊಟ್ಟಂಥದ್ದು ನನ್ನ ಪ್ರವೀಣ್ ಎಸ್ ಕುಂಪಲ, ನಮ್ಮ ಈ ಮಂದಿರದ ಒಬ್ಬ ಬೆನ್ನೆಲುಬಾಗಿ ಎಲ್ಲ ಸಂಘಟನೆಯನ್ನು ಭಾರಿ ವ್ಯವಸ್ಥಿತವಾಗಿ ಕೆಲಸ ಮಾಡೋದ್ರ ಮುಖಾಂತರ, ಸಮಾಜಮುಖಿಯಾಗಿ ಕೆಲಸ ಮಾಡೋದ್ರ ಮುಖಾಂತರ, ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಹೀಗೆ ಮಂದಿರದ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈ ಮಂದಿರದ ಬೆಳವಣಿಗೆಯಲ್ಲಿ ನನ್ನೊಟ್ಟಿಗೆ ಜೊತೆಯಾಗಿ ನಿಂತು ಈ ಮಂದಿರದ ಎಲ್ಲ ಸದಸ್ಯರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಜೊತೆಗೆ ವಿಶೇಷ ನಿಮ್ಮ ಹತ್ರ ಹೆದರುಕೂತವ್ರ ಹತ್ರ, ಮಹಿಳೆಯರ ಹತ್ರ, ಭಜಕರ ಹತ್ರ ನಾನು ಹೇಳುದು, ಈ ಊರಿನ ಆಸ್ತಿ ಯಾರಂದ್ರೆ ಮಹಿಳೆಯರು. ಅವರೆಲ್ಲ ನಮ್ಮ ಮಂದಿರದ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಹಿಂದುಗಡೆ ನಿಂತು ಯಶಸ್ವಿಯಾಗಿ ನಮಗೆ ಸಹಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ
ಈ ಒಂದು ಪ್ರವೀಣ್ ಕುಂಪಲ ಅತ್ಯಂತ ಒಳ್ಳೆಯ ಯೋಚನೆ ಮತ್ತು ಯೋಜನೆಯನ್ನು ಮಾಡುವುದರ ಮುಖಾಂತರ ನಮ್ಮ ಮಂದಿರಕ್ಕೆ, ನಮಗೆಲ್ಲರಿಗೂ, ನಮ್ಮ ಊರಿಗೆ ಕೀರ್ತಿ ತರುವಂಥ ಕೆಲಸವನ್ನು ಪ್ರವೀಣ್ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಮಾಡುವುದು ನಮ್ಮ ಕರ್ತವ್ಯ. ದಯಮಾಡಿ ನಮ್ಮ ಉಸ್ತುವಾರಿ ಸಚಿವರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಗ ನಮ್ಮ ಯೋಗೇಶ್ ಜಗದೀಶ್ ಆಚಾರ್ಯರು ನಮ್ಮ ಈ ತಂಬೂರಿ ಎನ್ನುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಅವರ ಶ್ರೀಮತಿ ಮುಕ್ತಾ ಅವರು ಕೂಡ ಇದಕ್ಕೆ ಸ್ವರ ಸೇರಿಸುವುದರ ಮುಖಾಂತರ, ಹಾಡನ್ನು ಬರೆಯುವುದರ ಮುಖಾಂತರ ಮಂದಿರದೇ, ನಾನು ಹೇಳೋದು ನಮ್ಮ ಮಂದಿರದ ಹೆಂಗಸರು ಕೂಡ ಕುಮುದಕ್ಕೆ ಇರ್ಬೋದು, ವಿನಾಯಕ್ಕೆ ಇರ್ಬೋದು, ತುಂಬ ಜನ ಈ ಒಂದು ಇದಕ್ಕೆ ಮಂದಿರದ ಬೇರೆ ಬೇರೆ ರೀತಿಯಲ್ಲಿ ಅವರದೇ ಕಲ್ಪನೆಯಲ್ಲಿ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಿದ್ದೀರಿ. ಅದೇ ರೀತಿ ಅದಕ್ಕೆ ಸ್ವರ ಸೇರಿಸುವಂಥ ಕೆಲಸವನ್ನು ಕೂಡ ಬೇರೆ ಬೇರೆ ನಮ್ಮ ಮಾಡಿದ್ದಾರೆ. ನಮ್ಮ ಜಗದೀಶ್ ಆಚಾರ್ಯರಂತೂ ತಂಬೂರಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಮ್ಮ ಇಡೀ ಹಾಡನ್ನು ಆಡುವುದರ ಮುಖಾಂತರ ತುಂಬ ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕುಮುದಕ್ಕ ಬರೆದು ಕೊಟ್ಟದನ್ನು ಮಮತಾ ಆಡುವುದರ ಮುಖಾಂತರ ಅದು ಕೂಡ ತುಂಬ ಕಡೆ ಎಲ್ರಿಗೂ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಲಕೃಷ್ಣ ಮಂದಿರದ ಬಗ್ಗೆ ಮತ್ತು ಊರಿನ ಎಲ್ಲ ಸಂಗತಿಗಳ ಬಗ್ಗೆ ಇಡೀ ಎಲ್ಲ ವಿಚಾರವನ್ನು ಮುಂದಿಟ್ಟುಕೊಂಡು ಸರ್ ಚಂದ್ರಾಸ್ರೆ ಎಲ್ಲ ಸಂಗತಿಗಳನ್ನು ಮುಂದಿಟ್ಟುಕೊಂಡು ಈ ಊರು ಹೇಗೆ, ಈ ಊರಿನ ಭಜನೆ ಹೇಗೆ, ಈ ಊರು ಹೇಗೆ ಬಂತು, ಮತ್ತು ಈ ಊರಿನ ಎಲ್ಲ ಆಗುಹೋಗುಗಳ ಬಗ್ಗೆ ಮತ್ತು ಮೊನ್ನೆ 6ನೇ ತಾರೀಕು ಆಗಿರುವಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತುಳುವಿನಲ್ಲಿ ಲೇಖನ ಮಾಡಿ ನಮ್ಮ ಮಂದಿರಕ್ಕೆ ಗೌರವವನ್ನು ತಂದು ಮತ್ತು ಇಡೀ ವ್ಯವಸ್ಥಿತವಾಗಿ ಇಡೀ ಜಿಲ್ಲೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಂದಿರದ ಹೆಸರನ್ನು ತುಳುವಿನಲ್ಲಿ ಕೊಂಡೋಗುವ ಮುಖಾಂತರ, ನಮ್ಮ ಊರನ್ನು ಕೊಂಡೋಗುವ ಮುಖಾಂತರ ಅರ್ಚನಾ ಎಂ ಬಂಗೇರ ಕುಂಪಲ ಇವರು ಕೂಡ ಒಳ್ಳೆಯ ಕೆಲಸ ಮಂದಿರಕ್ಕೆ ಬರುವ ಮಾಡಿದ್ದಾರೆ. ಅವರಿಗೆ ಕೂಡ ಬಂದು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರ ಹತ್ರ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಈ ರೀತಿ ನಮ್ಮ ಮಂದಿರದ ಬಗ್ಗೆ, ನಮ್ಮ ಊರಿನ ಬಗ್ಗೆ, ಎಲ್ಲ ಸಂಗತಿಗಳ ಬಗ್ಗೆ ಈ ರೀತಿ ಮುಂದಕ್ಕೆ ಬರೆಯುವಂತಾಗಲಿ, ಬೇರೆ ಬೇರೆ ಕವನ ರಚನೆ ಇನ್ನಿತರ ಬೇರೆ ಬೇರೆ ಕಲೆಗಳನ್ನು ಮೈಗೂಡಿಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಶ್ರೀ ಬಾಲಕೃಷ್ಣ ಮಂದಿರದಲ್ಲಿ ಬಹಳ ಕಲಾತ್ಮಕವಾಗಿ, ಸುಂದರವಾಗಿ, ನನ್ನ ದೃಷ್ಟಿಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಅಪೂರ್ವವಾದಂಥ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ. ನನ್ನ ಜೊತೆ ಇರುವಂಥ ನಮ್ಮೆಲ್ಲರ ಹಿರಿಯರು ಸಜ್ಜನರು ಆಗಿರುವಂಥ ಸುರೇಶ್ ಶೆಟ್ರೆ, ನಮ್ಮ ಮಂಡಲದ ಅಧ್ಯಕ್ಷರಾಗಿರುವ ಚಂದ್ರಾಸ್ ಪಂಡಿತರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳ ಸ್ನೇಹಿತರೆ, ಭಾಳ ಸುದೀರ್ಘವಾಗಿ ಅಪರೂಪದ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಶ್ರಮ ಪಡ್ತಾ ಇದ್ದೀರಿ. ತುಳುವಿನಲ್ಲಿ, ಕೊಂಕಣಿಯಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಒಂದು ಭಜನಾ ಕಾರ್ಯಕ್ರಮ ಮಾಡೋದು ಸುಲಭ ಅಲ್ಲ. ಆದರೆ ಇಡೀ ಜಿಲ್ಲೆಯಲ್ಲೇ ಒಂದು ರೀತಿಯ ಸಂಚಲನವನ್ನುಂಟು ಮಾಡಿ 80ಕ್ಕೂ ಹೆಚ್ಚು ಭಜನಾ ತಂಡಗಳು ಭಾಗವಹಿಸ್ತೇವೆ ಅಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ಇದೊಂದು ದಾಖಲೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಂದು ಪ್ರಸ್ತಾಪ ಇದೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಎದುರುಗಡೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಭಜನಾ ಮಂಡಳಿಯನ್ನು ಮಾಡಬೇಕು ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಭಜನಾ ಮಂಡಳಿಯನ್ನು ಮಾಡಬೇಕು. ಆ ಭಜನಾ ಮಂಡಳಿಯ ತಂಡ ಜಿಲ್ಲಾ ಮಟ್ಟದಲ್ಲಿ ಇರಬೇಕು, ತಾಲೂಕು ಮಟ್ಟದಲ್ಲಿ ಇರಬೇಕು. ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಈ ಭಜನೆಯ ಮೂಲಕ
ಸಮಾಜ ಕಟ್ಟುವಂಥ ಕೆಲಸಗಳಾಗಬೇಕು ಅನ್ನೋದು ನಮ್ಮ ಇಲಾಖೆಯಲ್ಲಿರುವಂಥ ಯೋಚನೆ ಮತ್ತು ಪ್ರಸ್ತಾಪನೆ. ನಾನು ಇಲ್ಲಿವರೆಗೆ ಅದಕ್ಕೆ ವೇಗ ಕೊಡಲೇ ಇಲ್ಲ, ಯಾಕಂದರೆ ಬೇರೆ ಬೇರೆ ಕಾರಣಕ್ಕೆ ತಡಾಗಿತ್ತು. ಈ ಭಜನಾ ಕಾರ್ಯಕ್ರಮ ನೋಡಿದ ನಂತರ ನನಗನ್ಸುತ್ತೆ ತಕ್ಷಣ ಅದಕ್ಕೊಂದು ಚಾಲನೆ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತಾಪದಲ್ಲಿರುವಂಥ ಈ ಭಜನಾ ಮಂಡಳಿಗೆ ಒಂದು ಸ್ವರೂಪ ಕೊಟ್ಟು ಶೀಘ್ರದಲ್ಲೇ ಭಜನಾ ಮಂಡಳಿ ಘೋಷಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಈ ಘೋಷಣೆ ಅನ್ನುವಂಥ ಶಬ್ದ ಹೊಸ ಘೋಷಣೆ ಅಲ್ಲ, ಇದು ಪ್ರಸ್ತಾಪನೆಯಲ್ಲಿ ಇರುವುದನ್ನು ನಾವು ಅಧಿಕೃತವಾಗಿ ಪ್ರಾರಂಭ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಅದಕ್ಕೆ ಈ ಸ್ಥಳ, ಈ ಬಾಲಕೃಷ್ಣ ಮಂದಿರ ಒಂದು ಹೊಸ ಕಲ್ಪನೆಯನ್ನು ಮತ್ತು ಹೊಸ ಯೋಚನೆಯನ್ನು, ಹೊಸ ಆವಿಷ್ಕಾರವನ್ನು, ಜೊತೆಗೆ ಹೊಸ ಚಾಲನೆಯನ್ನು ಕೊಟ್ಟಿದೆ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿರುವ ನೇತೃತ್ವ ವಹಿಸಿರುವಂಥ ನಮ್ಮ ಸತೀಶ್ ಕುಂಪಾಲ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ನೆನಪು ಮಾಡ್ತೇನೆ. ಈ ನಮ್ಮ ಈ ಕುಂಪಾಲಕ್ಕೆ, ಈ ಉಳ್ಳಾಲಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ಗೌರವ. ರಾಣಿ ಅಬ್ಬಕ್ಕನಿಂದ ಪ್ರಾರಂಭವಾಗಿ ಕಟ್ಟ ಕಡೆಯ ಸಮಾನ ಮನಸ್ಕರ ಮನೋಸ್ಥಿತಿಯನ್ನು ಹೊಂದಿರುವಂಥ ಅನೇಕ ನಾಗರಿಕರು ಈ ಉಳ್ಳಾಲದ ನೆಲದಲ್ಲಿ, ಈ ಪರಿಸರದಲ್ಲಿ, ಸೋಮೇಶ್ವರದಲ್ಲಿ, ಕುಂಪಾಲದಲ್ಲಿ ಸಮಾಜ ಕಟ್ಟುವಂಥ ಕೆಲಸಗಳನ್ನು ಮಾಡಿಕೊಂಡು ಬದುಕಿ ಬಾಳಿದವರು. ಆ ಕಾರಣಕ್ಕೋಸ್ಕರ ಒಂದು ತನ್ನದೇ ಆದಂಥ ಮಣ್ಣಿನ ವಾಸನೆ ಇರುವಂಥ ಈ ಪ್ರದೇಶಕ್ಕೆ ಈ ಭಜನೆಯ ಕಲ್ಪನೆ ಕೊಟ್ಟಿರುವಂಥದ್ದು ಬಹುತೇಕ ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಒಂದು ಅವಕಾಶ ಅಂತ ನನಗನ್ಸುತ್ತೆ. ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಒಂದು ಯೋಜನೆ ರೂಪಿಸಿದ್ದೆ. ಯಾವ್ಯಾವ ಶಾಲಾ ಮಕ್ಕಳು ತಮ್ಮ ರಜಾ ದಿವಸದಲ್ಲಿ ಈ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತರಬೇತಿಯನ್ನು ಪಡಿಬೇಕು ಅನ್ನೋದು ನಮ್ಮ ವಿಷಯ ಆಗಿತ್ತು. ಯಾಕೆ ಆ ಕಾರ್ಯಕ್ರಮ ಹಮ್ಮಿಕೊಳ್ಳಾಯಿತು ಅಂತ ಹೇಳಿದರೆ, ನಮ್ಮ ಇಂದಿನ ಮತ್ತು ಮುಂದಿನ ಜನಾಂಗಕ್ಕೆ ಈ ಧಾರ್ಮಿಕ ವಿಚಾರಗಳ ಬಗ್ಗೆ, ಭಜನೆ ಬಗ್ಗೆ ಏನೇನು ಗೊತ್ತಿಲ್ಲ ಅನ್ನುವಂಥ ಕಲ್ಪನೆಗಳಿದೆ. ಏನೇನು ಗೊತ್ತಿಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ನಮಗೆ ಊಟ ಹಾಕಬೇಕಾದ್ರೆ ಮನೆಯಲ್ಲಿ ಭಜನೆ ಮಾಡಬೇಕಾಗಿತ್ತು. ಆ ತಾಳಗಳನ್ನು ಹಿಡ್ಕೊಂಡು ಭಜನೆ ಮಾಡುವಂಥ ಸಂಪ್ರದಾಯಗಳಿತ್ತು. ಆದರೆ ಇವತ್ತು ಯಾರ ಮನೆಯಲ್ಲೂ ಕೂಡ ತಾಳ ಇಲ್ಲ. ಎಲ್ಲ ಗುಜರಿ ಅಂಗಡಿ ಹಾಕಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಯಾರ ಮನೆಯಲ್ಲೂ ತಾಳಗಳೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ತಾಳ ಇಲ್ಲದೆ ಭಜನೆಯೂ ಇಲ್ಲ. ಭಜನೆ ಇಲ್ಲದೆ ಇರೋದ್ರಿಂದ ಯಾರಿಗೂ ಕೂಡ ರಾಮಾಯಣದ ಬಗ್ಗೆ ಆಗಲಿ, ಮಹಾಭಾರತದ ಬಗ್ಗೆ ಆಗಲಿ ಒಂದು ಪ್ರಾಪಂಚಿಕವಾದಂಥ ಅನುಭವ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವಿವತ್ತು ಮುಟ್ಟಿರೋದ್ರಿಂದ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಕೊಡಲಿಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಧಾರ್ಮಿಕವಾದಂಥ ಪ್ರಜ್ಞೆ ಕೊಡಲಿಕ್ಕೆ, ನಮ್ಮ ಸಮಾಜಕ್ಕೆ ಒಂದು ರೀತಿಯ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳುವಳಿಕೆ ಮೂಡಲಿಕ್ಕೆ ನಮಗಿವತ್ತು ಭಜನೆ ಆವಿಷ್ಕಾರಗಳು ಮತ್ತು ಭಜನೆ ಆಚರಣೆಗಳು ಅತ್ಯಂತ ಅವಶ್ಯಕತೆಗಳಿದೆ ಅಂತ ನಾವೆಲ್ಲ ಅಂದ್ಕೊಂಡರು. ಒಂದ್ಸಾರಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಸಾಮೂಹಿಕ ಭಜನೆಯನ್ನು ಮಾಡ್ತಾರೆ. ನಂತರ ಪುತ್ತೂರಿನಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ಸಾಮೂಹಿಕ ಭಜನೆಗಳು ನಿರ್ಮಾಣ ಆಗುತ್ತೆ. ಸಾಮೂಹಿಕ ಭಜನೆಯ ಪರಿಕಲ್ಪನೆಗಳು ಹೇಗಿತ್ತು ಅಂತ ಹೇಳಿದ್ರೆ, ಸಂಜೆ ಆಗ್ತಾ ಬಂತು, ಸಾವಿರಾರು ಜನ ದೀಪದ ಭಜನೆಯನ್ನು ಮಾಡ್ತಾರೆ. ಒಂದೇ ಮೈದಾನದಲ್ಲಿ ಹತ್ತಾರು ಸಾವಿರ ದೀಪದ ಕೈಗಳು ಒಟ್ಟಾಗಿ ಉರಿತಾ ಇದ್ರೆ ಇಡೀ ಕರ್ನಾಟಕದಲ್ಲೇ ಒಂದು ರೀತಿಯ ವಿಶೇಷವಾದಂಥ ವಾತಾವರಣ ಸೃಷ್ಟಿಯಾಯಿತು ಅಂತೇಳಿ ಅಲ್ಲಿಯ ರಿಪೋರ್ಟ್ಗಳು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಭಜನೆಗೆ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಭಜನೆಗೊಂದು ತಾಳ್ಮೆಯನ್ನು ಕೊಡುವಂಥ, ಮಾನಸಿಕವಾದಂಥ ಧೈರ್ಯವನ್ನು ಕೊಡುವಂಥ, ನಮ್ಮ ಐತಿಹಾಸಿಕ ವಿಚಾರಗಳನ್ನು ನಮಗೆ ತಿಳಿ ಹೇಳುವಂಥ ಒಂದು ವಿಶೇಷ ಶಕ್ತಿ ಭಜನೆಗಿದೆ ಅನ್ನುವ ಕಾರಣಕ್ಕೆ ಇವತ್ತು ಈ ತುಳುವಿನ ಮೂಲಕ ಈ ಭಜನಾ ಕಮ್ಮಟವನ್ನು, ಭಜನಾ ಸಪ್ತಾಹವನ್ನು, ಭಜನಾ ದಿನಾಚರಣೆಯನ್ನು ಮಾಡಿ ಸುಮಾರು 80ಕ್ಕೂ ಹೆಚ್ಚು ತಂಡ ಇದರಲ್ಲಿ ಭಾಗವಹಿಸಿ ನೀವು ದುಡಿದಿರುವಂಥ ಅನೇಕರಿದ್ದಾರಲ್ಲ, ಅವರೆಲ್ಲರೂ ಕೂಡ ಗೌರವಕ್ಕೆ ಪಾತ್ರರಾಗಿರ್ತಾರೆ. ವೇದಿಕೆಯಲ್ಲಿ ಸನ್ಮಾನಿತರಾಗಿರುವವರು, ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂಥ ಎಲ್ಲ ಮುಖ್ಯ ಅತಿಥಿಗಳು, ಬಂದಿರುವ ನಿಮ್ಮನ್ನೆಲ್ಲವನ್ನು ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೋಸ್ಕರ ಯಾರ್ಯಾರು ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಸರ್ಕಾರದ ವತಿಯಿಂದ ಅತಿ ಶೀಘ್ರದಲ್ಲೇ ಈ ಭಜನಾ ಮಂಡಳಿಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಮಾತಿನ ಕೋಟ ಶ್ರೀನಿವಾಸ ಪೂಜೆ ವಂದನೆಗೆ ಸಲ್ಲಿಸ ಸರ್ವೊಂದು ಸುರತ ಭಜನೆ ಮಂತ್ರ ತಂಡ ಬರ್ತದೆ ಎಂಕಲ್ ಕೋರ್ಪನ ಜನ ಗೌರವ ನೆಂಪದ ಕಾಣಿಕೆ ಶಾಲು ಬೊಕ್ಕ ಗೌರವಧನನು ಸರ್. ನಾವು ಎಲ್ಲ ತಂಡಕ್ಕೆ ಒಂದು ಪಪ್ಪುಸ್ವಾಮಿ ಭಜನಾ ತಂಡ ಪರಿಯಾಳ ಅಂಬ್ಳಮುಗುರು ಮುಕ್ಲಿನ ಭಜನಾ ತಂಡ ಉಪ್ಪಡು ಪಂತ ಉಪ್ಪಡು ಸಿದ್ಧರಾದ ಪಡುಪಡು ಭಿನ್ನಯ್ಯ ಪೊಂಜೊನ್ನಕ್ಲನ ತುಳು ಭಜನಾ ಪಂಥದ ಸುರುತ ಭಜನಾ ತಂಡ ಶ್ರೀ ನವಶಕ್ತಿ ಭಜನಾ ಮಂಡಳಿ ಕುಳಾಯಿ ಮುಕ್ಳಿಗೆ ಗೌರವ ಈ ಕಾರ್ಯಕ್ರಮ
ಶರವು ಕ್ಷೇತ್ರದ ಗುರಿಕಾರ ಗಣಪತಿ ಕಾರ್ಮಿಕ ನಿನಸಾರ ಭಜನೆ ಕರಿಪುಲ ನೆಲೆಕಾರ ಶರವು ಕ್ಷೇತ್ರದ ಗುರಿಕಾರ ಶರವು ಕ್ಷೇತ್ರದ ಗುರಿಕಾರ ಶರವು ಕ್ಷೇತ್ರದ ಗುರಿಕಾರ ಕ್ಷೇತ್ರದ ಗುರಿಕಾರ ಗಣಪತಿ ಕಾರ್ಮಿಕ ನಿನಸಾರ ಗಣಪತಿ ಕಾರ್ಮಿಕ ನಿನಸಾರ ಭಜನೆ ಕರಿಪುಲ ನೆಲೆಕಾರ ಶರಣು ಕ್ಷೇತ್ರದ ಗುರಿಕಾರ ಶರಣು ಕ್ಷೇತ್ರದ ಗುರಿಕಾರ 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 ಮಲ್ಪುನ ಕಾರ್ಯಗು ನಿನದಂಬುದೀಗ ಮಲ್ಪುನ ಕಾರ್ಯಗು ನಿನದಂಬುದೀಗ ಮಲ್ಪುನ ಕಾರ್ಯಗು ನಿನದಂಬುದೀಗ ಮಲ್ಪುನ ಕಾರ್ಯಗು ನಿನದಂಬುದೀಗ ಬಕುತಿಡ ಕಾಪುವೆರೆ ಸಿರಿಮದಿ ಪೂಗಾದ ಬಕುತಿಡ ಕಾಪುವೆರೆ ಸಿರಿಮದಿ ಪೂಗಾದ ಪುಡವೆರೆ ನಿನ್ನ ಪಾದೋದ ಪುಣ್ಯಗಾದ ಪುಡವೆರೆ ನಿನ್ನ ಪಾದೋದ ಪುಣ್ಯಗಾದ ಪುಡವೆರೆ ನಿನ್ನ ಪಾದೋದ ಪುಣ್ಯಗಾದ ಪುಡವೆರೆ ನಿನ್ನ ಪಾದದ ಪುಣ್ಯಗಾದ ಕಾಪುನ ಮೋಕಿಡು ಈ ಬೆರಿಯಾದ ಶರಣು ಕ್ಷೇತ್ರದ ಗುರಿಕಾರ ಶರಣು ಕ್ಷೇತ್ರದ ಗುರಿಕಾರ 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 ರೂತ ಪೂಜೆದ ಅಧಿಕಾರ ನಿನ್ನ ಗುರುತ ಪೂಜೆದ ಅಧಿಕಾರ ನಿನ್ನ ಗುರುತ ಪೂಜೆದ ಅಧಿಕಾರ ನಿನ್ನ ಗುರುತ ಪೂಜೆದ ಅಧಿಕಾರ ನಿನ್ನ ಈಶ್ವರ ಪಾರ್ವತಿ ನೀಡಿನ ವರದಾನ ಈಶ್ವರ ಪಾರ್ವತಿ ನೀಡಿನ ವರದಾನ ಮದ ಕಂಡ ಪಂಡ ಉದರ ನಿನ್ನ 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 ಕೊರುವನ ಭಾಗ್ಯನು ಬಾಳಿಡು ಎನ್ನ ಶರಣು ಕ್ಷೇತ್ರದ ಗುರಿಕಾರ
Malla
ನೆಂತಿ ದುಮ್ಮದ ಮೂಜನ ತಂಡ ತಯಾರದುಂತಲೆ ದುಮ್ಮದ ತಂಡ ಶ್ರೀ ವೈಭವಿ ವೃಂದ ಕುಡ್ಲ ಕುಡರ ನೆನಪುದಿಲೆ ವೇದಿಕೆಗೆ 7 ಜನರ ಪೊಗ್ಗುಲ ಕನೆ ನಿಖಲ ಸಮಯದ ಅವಧಿ ಆರಂಭ ಆಪುಂಡು ಪಂಜನಕಲ ವಿಭಾಗದ ಪಂತ ಏನಿರದ ಹತ್ರ ನಮ್ಮ ಮಹಿಳಾ ಸಂವಿಧಾನಗಳು ಈ ಒಂದು ಗೌರವವನ್ನು ಮಲ್ತೊಂದು ಪೇರು ಪ್ರತಿ ಭಜನಾ ಮಂಡಳಿಗಳೇ ಸೊನ್ಮೆಲು ಶ್ರೀ ಬಬ್ಬುಸ್ವಾಮಿ ಭಜನಾ ತಂಡ ಪರಿಯಾಳ ಅಂಬ್ಲಮುಗುರು ಮುಕ್ಳಿಗೆ ಮಿತ್ತ ಚಾವಡಿಡು ದುಂಬಗ ಶ್ರೀ ವೈಭವಿ ವೃಂದ ಕುಡ್ಲ ಮುಕ್ಲಿನ ಭಜನಾ ಆಯ್ನಿರು ಉಮಾಪತಿ ಮನೆ ಎಡಗಿಡ ಪರಸತಿ ನಮೋ ಮಹಾದೇವಿ
ಭರತದಿ ನಮೋ ಉಮಾದೇವಿ ನಮೋ ಬ್ರಾಹ್ಮಣಿ ಪರಶಿವ ಜನನಿ ನಮೋ ಮಹಾದೇವಿ ನಮೋ ನಮೋ ಮಹಾದೇವಿ ನಮೋ ನಮೋ ಮಹಾದೇವಿ ನಮೋ ನಮೋ ಮಹಾದೇವಿ. ರಾಜ್ಯ ಹಿಂದುಳಿದ ವರ್ಗದ ನಿರ್ದೇಶಕರಾದ ಮುರಣಿ ಕರ್ನಾಟಕ ಸರ್ಕಾರದ ಮಾನ್ಯ BS ಯಡಿಯೂರಪ್ಪರು ನೇಮಕ ಮಲ್ತನಂಚಿನ ವ್ಯಕ್ತಿತ್ವನ ಈಗಲ ಮಾಧ್ಯಮದ ಹಿರಿಯರಾಯನಂಚಿನ ಶ್ರೀ KT ಸುವರ್ಣ ರೀತ ಕಾರ್ಯಕ್ರಮಗೂ ಬತ್ತ ಸೇರಿದರು ಅವರಿಗೆ ಈ ಬಾಲಕೃಷ್ಣ ಮಂದಿರದ ಏಪ ಕಾರ್ಯಕ್ರಮದ ಓವೈ ಕಾರ್ಯಕ್ರಮಕ್ಕೆ ಎங்களுக்கு ವಿಶೇಷವಾಯಿನಂಚಿನ ಸಹಕಾರ ಕೊರೊಂದು ಬತ್ತಿನಾರು ಅವರಿಗೆ ಮಂದಿರದ ಅಧ್ಯಕ್ಷರಾಯಿನಂಚಿನ ಸತೀಶ್ ಕುಂಪಲ ಗೌರವ ಮಲ್ಪಡ ವಿನಂತಿ. KT ಸುವರ್ಣರಿಗೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ನಿರ್ದೇಶಕರಾದ ಆಯ್ಕೆಯನಂಚಿನ KT ಸುವರ್ಣರಿ ಅವೇತೋ ಮಸ್ತ್ ಸಂಘ ಸಂಸ್ಥೆಡು ಕೆಲಸ ಮತ್ತೊಂದು ಬತ್ತಿನ ಒಂದು ಅನ್ನ ಮಸ್ತ್ ಪನಿಯರ್ಕೊಂಡು ಮಸ್ತ್ ದಯಗೊಂಡ ಇಲ್ಲಿ ಭಜನದ ಕಾರ್ಯಕ್ರಮ ಮಾತ್ರ ಒಂಜಿ ನಮ್ಮ ಮಿತ್ರ ಪ್ರೀತಿ ಬೈದಾರೆ ಅಂಚನೆ ನಾರಾಯಣ ಗುರು ಅವೆಲ್ಲ ಕಡೆ ಕೊಡಂಜಿ ಎಂಕಲ ಆತ್ಮೀಯ ಮಿತ್ರರು ಋಷಿ ಹಾರ್ಡ್ವೇರ್ ಸಂಸ್ಥೆದ ಮಾಲಕರದ ಎಂಕಲು ಉಭಯ ಕಾರ್ಯಕ್ರಮ ಒಂದು ಬಂದ್ಪಲ ಸತೀಶ್ ಕರ್ಕೇನಿಲ್ಲ ಪೋನಕ ಮಂದಿರದ ಮಾತಾ ಕಾರ್ಯಕ್ರಮ ಒಂಜಿ ಸಹಕಾರ ಕೊರೊಂದು ಬರ್ತಾನೆ ಈ ತುಳು ಭಜನ ಪಂಥಗಳ ಒಂಜಿ ಪನವದ ಒಂಜಿ ಪ್ರೈಸ್ದ ಪನವನ್ನು ಕೊಡ್ತಾನಾರು ಸತೀಶ್ ಕರ್ಕೇರು ಋಷಿ ಹಾರ್ಡ್ವೇರ್ದ ಮಾಲಕೇರು ಕುಡ್ಲದ ಅವತ್ತನೆ ಆರು ನಮ್ಮ ನಾರಾಯಣ ಗುರು ಅಧ್ಯಯನ ಪೀಠ ಇಂದತ ನಿರ್ದೇಶಕರಾದ ಆಯ್ಕೆ ಆತೇರು ಸಲಹಾ ಸಮಿತಿ ಸದಸ್ಯರಾದ ಆಯ್ಕೆ ಅರೆಗೆ ಈ ಸಂದರ್ಭಡು ಎಂಕಲು ಗೌರವ ಮಲ್ತೊಂದಿಲ್ಲ. ಅವೆಲ್ಲ ಕನಿ ಉಪ್ಪುನಂಚಿನ ನಮ್ಮೊಟ್ಟಿಗೆ ಉಪ್ಪುನಂಚಿನ ಜೀವನ್ ಕುಮಾರ್ ತೊಕ್ಕೊಂಡು ಬೇರೆಗಳ ಶಾಲ್ ಪಾರ್ದು ಗೌರವ ಮಲ್ಪಡು ವಿನಂತಿ. ಅಂಚನೆ ಪ್ರವೀಣ್ ಬಸ್ತಿ ಅರೆಗಳ ಕುಲಾಲ ಸಮಾಜದ ಅಧ್ಯಕ್ಷರು ಅರೆಗಳ ಗೌರವ ಮಲ್ಪಡು ಅನ್ನೋದು ವಿನಂತಿ ಮಲ್ಪ. ವಿಘ್ನನು
ವೇಷ ನಂಬುದು ನಿನ್ನನೇ ದೇವು ಸುಗಿಪುವೆ ಕೈ ಮುಗಿದು ಸಾರಾಸೆ ಚಂದವೇ ನಂಬುದು ನಿನ್ನನೇ ದೇವು ಸುಗಿಪುವೆ ಕೈ ಮುಗಿದು ಸಾರಾಸೆ ಚಂದವೇ ಮಲ್ಲಿಗೆ
ಭಜನಾ ತಂಡಡು ಪಾಲ್ಪಡಿಸಿನ ಭಜಕರ್ನ ಗಮನಗೂ ವೈಯಕ್ತಿಕ ಇನಾಮುಂಡು ಎಡ್ಡೆ ಪದು ಪಂಡಿನಕ್ಲಿಗೆ ಇನಾಮು ಅತ್ಯುತ್ತಮ ಹಾಡುಗಾರಿಕೆ ಅಂಚನೆ ಎಡ್ಡೆ ತಾಳ ಪಾಡಿನಕ್ಲಿಗೆ ಅತ್ಯುತ್ತಮ ತಾಳಗಾರಿಕೆ ಅಂಚನೆ ಭಾವಪೂರ್ಣತೆ ಭಾವನೆ ಎಡ್ಡೆ ಭಾವನೆ ತೋಜಾಯಿನಕ್ಲಿಗೆ ಅಂಚನೆ ಸಮವಸ್ತ್ರ ಎಡ್ಡೆ ಸಮವಸ್ತ್ರ ಪಾಡಿನಕ್ಲಿಗೆ ವಿಶೇಷವಾದ ಇನಾಮುಂಡು ತಂಡದ ಗಮನಗೂ ಈ ಕಾರ್ಯಕ್ರಮದ ಒಂಜಿ ಭಜನೆ ಪಂಡ ತುಳು ಭಜನೆ ಪಂಡ ಅವೊಂದು ವಿಶೇಷವಾದ ಕಾರ್ಯಕ್ರಮ ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷವಾದ ತೂವೋಡು ಪಂಡ ಬೆಂಗಳೂರು ಚಲನಚಿತ್ರದ ಪಿಕ್ಚರ್ದ ಶೂಟಿಂಗ್ ಇತ್ತನಲ್ಲ ಈ ಒಂದು ಕಾರ್ಯಕ್ರಮದ ಬಿತ್ತು ಪ್ರೀತಿ ಬೈದಾರು ಏರ್ ಬೈದೇರು ಎಸ್ ಶಿವಧ್ವಜರನ್ನು ವೇದಿಕೆಗೆ ಮಿಕ್ತ ಚವಡಿಗೆ ಆತ್ಮೀಯವಾದ ಆಮಂತ್ರಣ ಮಲ್ಪ ಆರ್ಲ ಕನ್ನಡ ತುಳು ಇಂಚಿತ್ತಿ ನಲ್ಪ ಚಲನಚಿತ್ರದ ನಟನೆ ಮಲ್ತ ನಂಚಿನ ಒಂದು ಮುಖ್ಯ ನಟೆ ಅವೆಲ್ಲಕ್ಕನೆ ನಿರ್ಮಾಪಕ ಅದೆಲ್ಲ ಕೆಲಸ ಮಂತನಾರು ಅರೆಗೆ ಮಂದಿರದ ಪರವಾದ ಎಂಕಲು ಗೌರವ ಮಂತಂದಲ್ಲ ಅರೆ ಕೋಡೆಪ್ಪೋದು ಪಾತಿರದ ಬಂದ ಇನ್ನು ಖಂಡಿತ ಬರ್ಪೆ ಮಾಡೋದು ಒಂದು ಸಮಯ ನಮಕ ಬೋಡಾದ ಕೊರ್ತೇರು ಅಂಚಿನ ಹತ್ರ ಆ ಒಂದು ಕಲಾವಿದಲ್ಲ ಈ ಒಂದು ಭಜನದ ವೇದಿಕೆ ಗೌರವ ಮಲ್ಪನಂಚಿನ ಬಾಲಕೃಷ್ಣ ದೇವರನ ಪ್ರಸಾದವಾದ ಎಂಕಲು ಗೌರವ ಮಂತಂದಲ್ಲ ಶ್ರೀ ಅಗ್ನಿ ಶಿವಧ್ವಜರೇನು ಆಯ್ತೊಟ್ಟಿಗೂ ಅಗ್ನಿ ಈಗಲ ಕುರಂಜಿ ಚಲನಚಿತ್ರ ಪಿಕ್ಚರ್ಡ್ ಮ್ಯಾನೇಜರ್ ಆದ ಕೆಲಸ ಮಲ್ತೊಂದು ಪಣಂಜನ ಅಗ್ನಿ ಅರೆಗಳ ಎಂಕಲು ಈ ಸಂದರ್ಭದ ಎಂಜಿ ಶಿವಧ್ವಜನೊಟ್ಟಿಗೆ ಆ್ಯಪಲ್ ಒಪ್ಪುನಾರು ಭಜನೆ ಲೇಟ್ ಆಪುಂಡು ಅಲ್ಲ ಬೇರೆ ಪಾತ್ರೆ ಪಾರಿ ಸಮಯ ಹಿಡಿದು ಬೊಕ್ಕ ಈ ಕೊರೋನಾ ಏನು ಹಿಡಿದು ಬೊಕ್ಕ ಒಂದು ಎನ್ನ ಸುರೂತ ವೇದಿಕೆ ಅನ್ನು ಅವಳ ಮೂಲೆ ಆವಡು ನನ್ಪುಣ ಒಂದು ಯೋಗ ಇತ್ತು ಅಂಚೇನು ಹಿಡ್ದಾರ ಭಾರಿ ಖುಷಿ ಅಂಗ ದಯಪಂಡ ಒಂದು ಎಡ್ಡೆ ಭಜನೆದ ಕಾರ್ಯಕ್ರಮ ಮಾಡಿದ್ದು ನಾನು ಈ ವರ್ಷದ ಕಾರ್ಯಕ್ರಮಲ್ಲೂ ಎಲ್ಲ ಕಾರ್ಯಕ್ರಮಲ್ಲೂ ಶುರು ಆವಡು ನನ್ಪುಣ ಒಂಜಿ ಆಶೀರ್ವಾದ ನಿಕ್ಲ ಮುಖಾಂತರ ಎಂಕ ತಿಕ್ಕಡು ನನ್ಪುಣ ಒಂಜಿ ಸಂದರ್ಭ ಇದು ಬೊಕ್ಕ ಭಜನೆದ ವಿಚಾರ ಪನ್ಪುಣಿಂದಂಡ ತುಳುನಾಡದ ಕೆಲವು ವಿಚಾರ ಐಟ್ ಭಜನೆ ನನ್ಪುಣ ವಿಚಾರ ಎಂಜಿನ ಬಂಡ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಕೆಲವು ಸಂಸ್ಕೃತಿ ಸಂಪ್ರದಾಯ ಭಾಷೆ ಬೊಕ್ಕ ಅವು ಪೂರ ಸೇರಿ ನಂಚಿನ ಒಂಜಿ ವ್ಯವಸ್ಥೆನೇ ಈ ಭಜನೆ ಬೊಕ್ಕ ನರಮಾನಿಗೆ ಅಪಗದ ಕಾಲಡು ಬೇತೆ ಮಾತ ಎಂಟರ್ಟೈನ್ಮೆಂಟ್ ಸುತ್ತ ಕೊರತೆ ಇಪ್ಪುನಾಗ ಜೋಕ್ಲೇನು ಒಂಜಿ ಎಡ್ಡೆ ಸಾಧಿಗಿದೆ ತಂದು ಬರೋಡು ಇತ್ತು ನಂಡ ಇಂಚಿನ ಭಜನೆ ಕಾರ್ಯಕ್ರಮದ ಮುಖಾಂತರನೇ ಅಕ್ಲೇನು ಒಂಜಿ ಎಡ್ಡೆ ಸಾಧಿಕನ ಹೋಗಿ ಐಕುತ್ತಲೆ ದಕ್ಷಿಣ ಕನ್ನಡ ಏಪತ್ತು ಉಂಡಲ ಅವಳು ಒವ್ವಾಂಡಲ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದೇ ಇಪ್ಪುಂಡು ಇನ್ನಿತ್ತೆ ಈ ಕಾರ್ಯಕ್ರಮ ಈ ಕೊರೋನಾದ ಬುಕ್ಕ ಶುರು ಆಯ್ನೆಂದ ಏನಂದ್ರೆ ಇಂಚನೆ ನಿರಂತರವಾದ ಮಾತಾದಿಕ್ಕಟ್ಲ ಮಾತಾ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಶುರು ಆವಡು ಭಜನೆ ಕಾರ್ಯಕ್ರಮ ಬತ್ತಿನ ಮಾತೆರೆಗ್ಲ ಎಡ್ಡೆ ಆವಡು ಆಲ್ ದ ಬೆಸ್ಟ್ ಅಂತ ಪಂಡ್ರೆ ಇಷ್ಟ ಬುಕ್ಕ ಭಾರಿ ಖುಷಿ ಆಯ್ನ ಎಂಚಿನ ಅಂಡ ಎನ್ನ ಇಲ್ಲದ ಕೈತಲ್ದಾರೇನು ತುಯ್ಯೆ ಬುಕ್ಕ ಎನ್ನ ಮಾಮಿನ ಮಗಲ ಆರೆಲ್ಲ ತುಯ್ಯೆ ಬಕ್ಕ ಎನ್ನ ಭಾರಿ ಮಲ್ಲ ಸ್ನೇಹಿತರು ಶಶಿರಾಜ್ ಕಾವೂರು ಆರು ಜಡ್ಜ್ ಯಾರು ವಕೀಲರು ಇನ್ನಿ ಜಡ್ಜ್ ಆತೇರು ಮೊದಲು ಮಾತೆಲ್ಲ ತುಯ್ಯ ನಂಚಿನ ಒಂಜಿ ಖುಷಿ ಉಂಡು ಈ ಕಾರ್ಯಕ್ರಮ ಬತ್ತನಿಗೆ ಇಂಕ ಮಸ್ತ್ ಸಂತೋಷ ಎಲ್ಲ ಉಂಡು ಮಾತೆರೆಗ್ಲ ಎಡ್ಡೆ ಆವಾಡು ನಾನಾಂಡಲ ಕೊರೋನಾ ಬಿಡ್ತು ಎಡ್ಡೆಡ್ಡೆ ಕಾರ್ಯಕ್ರಮ ನಮ್ಮ ಮನ್ಪುಗ ಖುಷಿ ಟಿಪ್ಪುಗ ಪೋಡಿಗೆ ಪೂರ ಬಿಡ್ತು ದೇವರುಲ್ಲೇರು ನಮಕ್ ದೇವರನ ಆಶೀರ್ವಾದ ಮಾತೆಲ್ಲ ಸಿಕ್ಕಂಡು ಕೇಳಿದ್ದು ಏನೇನೆಲ್ಲ ಎಪ್ಪಡ ಏನ ಪ್ರವೀಣ್ಯರೆಲ್ಲ ಗಣೇಶ್ ಆರೇನೆಲ್ಲ ಎತ್ತಂಬತ್ತೇರು ಅಂಚೆ ಇಂಚಿನ ಈ ಸ್ಟೇಜ್ ಹಿಡಿತನ ಮಾತ ಗೌರವಾನ್ವಿತರೆಗ್ಲ ಅಧ್ಯಕ್ಷರೆಗ್ಲ ಅದೇ ಮಾತೆರೆಗ್ಲ ಎನ್ನ ಸೋಲ್ಮೇಲು ಬತ್ತನೇಡು ಭಾರಿ ಖುಷಿ ಉಂಟು ಥ್ಯಾಂಕ್ ಯು